إن أريد إلا الإصلاح ما استطعت وما توفيقي إلا بالله عليه توكلت وإليه أنيب رب اشرح لي صدري ويسر لي أمري واحلل عقدة من لساني يفقهوا قولي. قال الله تعالى في القرآن المجيد والفرقان الحميد: أعوذ بالله من الشيطان الرجيم بسم الله الرحمن الرحيم واعبدوا الله ولا تشركوا به شيئا وبالوالدين إحسانا وبذي القربى واليتامى والمساكين والجار ذي القربى والجار الجنب والصاحب بالجنب وابن السبيل وما ملكت أيمانكم إن الله لا يحب من كان مختالا فخورا. ಜಗತ್ಸೃಷ್ಟಿಕರ್ತನ ಶಾಂತಿ ನಮ್ಮೆಲ್ಲರ ಮೇಲಿರಲಿ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬದುಕು, ಅವರ ಆಗಮನ, ಅವರ ಬೋಧನೆ ಇದೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ತಾವಾಲಿಸಿದ್ದೀರಿ. ಪ್ರತಿ ವರ್ಷ ಒಂದೊಂದು ವಿಷಯದೊಂದಿಗೆ ನಾವು ಜಿಲ್ಲೆಯ ನಾನಾ ಕಡೆಗಳಲ್ಲಿ ಪ್ರವಾಸ ಕೈಗೊಂಡು ಮಾನವೀಯ ಸಂದೇಶವನ್ನು ಪ್ರಸಾರ ಮಾಡುವಂತಹ ಹೊಣೆಗಾರಿಕೆಯ ಪ್ರಜ್ಞೆಯೊಂದಿಗೆ ತಮ್ಮನ್ನು ಅಭಿಸಂಬೋಧಿಸುತ್ತೇವೆ. ಈ ವರ್ಷ ನಮ್ಮ ವಿಷಯವೇ ಹಳಸಲ್ಪಡುತ್ತಿರುವಂತಹ ಸಂಬಂಧಗಳು, ಮರೀಚಿಕೆಯಾಗುತ್ತಿರುವಂತಹ ಮಾನವೀಯತೆಯ ಮಧ್ಯೆ ಮಾನವ ಸಂಬಂಧಗಳು ಆಧ್ಯಾತ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಯಾವ ರೀತಿ ಇರಬೇಕು ಎಂಬುದನ್ನು ಈ ಜಗತ್ಸೃಷ್ಟಿಕರ್ತನಿಂದ ಆಯ್ಕೆಗೊಂಡಿರುವಂತಹ ಜಗತ್ತಿನ ಕೊನೆಯ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆಯ ಮೂಲಕ ಜನರಿಗೆ ಪರಿಚಯಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರವಾದಿಯ ಬಗ್ಗೆ ಕೆಲವೊಂದು ವಿಚಾರಗಳು ನಮ್ಮ ಅತಿಥಿ ಮಹೋದಯರು ಹೇಳಿದರು. ಈ ಪ್ರವಾದಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾಗಿರುವಂತಹ ಬೋಧನೆಗಳನ್ನು ಮಾತ್ರ ಹೇಳಿದ್ದಲ್ಲ ಎಂದು ಹೇಳುವಾಗ ಅದಕ್ಕೆ ಪೂರಕವಾಗಿ ನಾನು ಅದನ್ನು ಮುಂದುವರಿಸ್ತಾ ಹೇಳ್ತೇನೆ. ಈ ಪ್ರವಾದಿ ಜಗತ್ತಿಗೆ ಬರುವಾಗ ಯಾವ ವ್ಯಕ್ತಿ ಕೂಡ ಮುಸಲ್ಮಾನ ಆಗಿರಲಿಲ್ಲ. ಮುಸಲ್ಮಾನ ಎಂಬ ಪದ, ಮುಸ್ಲಿಂ ಎಂಬ ಪದ ಅಥವಾ ಅದರ ಉರ್ದು ಭಾಷಾಂತರ ಮುಸಲ್ಮಾನ, ಮುಸ್ಲಿಂ ಎಂಬುದು ಅರಬಿ ಪದ, ಅದನ್ನೇ ಮುಸಲ್ಮಾನ್ ಎಂದು ಹೇಳಲಾಗ್ತದೆ. ಮುಸಲ್ಮಾನ್ ಮತ್ತು ಮುಸ್ಲಿಂ ಅಂದರೆ ಯಾವುದೇ ಒಂದು ನಿರ್ದೇಶನಕ್ಕೆ, ಯಾವುದೇ ಒಂದು ಆದೇಶಕ್ಕೆ ವಿಧೇಯನಾಗಿರುವವನು. ಈ ಜಗತ್ತಿನ ಸೃಷ್ಟಿಕರ್ತನ ಆದೇಶಗಳೇನು, ಆ ಸೃಷ್ಟಿಕರ್ತನ ಆದೇಶಗಳಿಗೆ ಶರಣಾಗುವವನ ಹೆಸರೇ ಮುಸ್ಲಿಂ. ಆತನ ಹೆಸರು ದೇವದಾಸ್ ಆಗಿರಬಹುದು, ರಮೇಶ್ ಆಗಿರಬಹುದು ಅಥವಾ ಸತೀಶ್ ಆಗಿರಬಹುದು. ಇಸ್ಲಾಮಿನ ದೃಷ್ಟಿಯಲ್ಲಿ ಆತ ಮುಸಲ್ಮಾನ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಕುಲ್ಲು ಮೌಲೂದುನ್ ಯೂಲದು ಅಲಲ್ ಫಿತ್ರ. ಜಗತ್ತಿನಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬ ಮಾನವ, ಪ್ರತಿಯೊಬ್ಬ ಮಗು ಅದು ನೈಸರ್ಗಿಕವಾಗಿ ಹುಟ್ಟುತ್ತದೆ, ನೈಸರ್ಗಿಕವಾಗಿ ಜನ್ಮ ತಾಳುತ್ತದೆ. ಈ ನಿಸರ್ಗ ಮತ್ತು ನಮಗಿರುವಂತಹ ಬಾಂಧವ್ಯ ಮತ್ತು ಸಂಬಂಧ ಏನೆಂದರೆ, ನಿಸರ್ಗ ಅಥವಾ ಇಲ್ಲಿರುವಂತಹ ಪ್ರಕೃತಿ, ಅದಕ್ಕೆ ಅವಕಾಶಗಳಿಲ್ಲ, ಅದಕ್ಕೆ ಸ್ವಾತಂತ್ರ್ಯವಿಲ್ಲ, ಅದಕ್ಕೆ ಆಯ್ಕೆಯ ಅವಕಾಶ ಸ್ವಾತಂತ್ರ್ಯ ಇಲ್ಲ. ಆದರೆ ನಮಗೆ ಆಯ್ಕೆ ಮತ್ತು ಯಾವುದನ್ನು ಬೇಕು ಯಾವುದನ್ನು ಬೇಡ ಎಂಬ ಅದನ್ನು ವಿಂಗಡಿಸುವಂತಹ ಅಧಿಕಾರ ಕೂಡ ನಮಗೆ ಇದೆ. ಯಾವ ರೀತಿ ಪ್ರಕೃತಿಗೆ ತನ್ನ ಬದುಕಿನಲ್ಲಿ ಒಂದು ವ್ಯವಸ್ಥೆಯ ಅಧೀನದಲ್ಲಿ ಬದುಕಬೇಕೋ, ಅದೇ ರೀತಿ ಹುಟ್ಟುವಂತಹ ಮಗು ನೈಸರ್ಗಿಕವಾಗಿ ಒಂದು ಶಕ್ತಿಗೆ, ಒಂದು ವ್ಯವಸ್ಥೆಗೆ ಅಧೀನವಾಗಿ ಹುಟ್ಟುತ್ತಾನೆ. ಮತ್ತು ಆತನನ್ನು ವಿವಿಧ ಧರ್ಮಗಳಲ್ಲಿ ವಿಂಗಡಿಸುವುದು ಆತನ ಹೆತ್ತವರು, ರಕ್ಷಕರು, ತಂದೆ ತಾಯಿಯಂದಿರೆಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ.
ಸೂರ್ಯ ಸುಪ್ರಭಾತದಲ್ಲಿ ಸೂರ್ಯೋದಯ ನಾವು ಅದನ್ನು ಕಾಣುತ್ತೇವೆ, ಆ ಬಳಿಕ ಸಂಜೆಯ ಹೊತ್ತಿನಲ್ಲಿ ಅದು ಅಸ್ತಮಿಸುತ್ತದೆ. ಪವಿತ್ರ ಕುರಾನ್ ಅದನ್ನೇ ಹೇಳುತ್ತದೆ, ವಶಂಸು ತಜ್ರಿ ಲಿಮುಸ್ತಕರ್ರಿನ್ ಲಹಾ ಝಾಲಿಕ ತಕ್ದೀರುಲ್ ಅಜೀಜಿಲ್ ಅಲೀಮ್. ಸರ್ವಜ್ಞನು ಪ್ರತಾಪಶಾಲಿಯಾಗಿರುವಂತಹ ಜಗತ್ಸೃಷ್ಟಿಕರ್ತನ ನಿಯಮಾನುಸಾರ ಸೂರ್ಯ ಪೂರ್ವದಿಂದ ಮೇಲೆ ಬಂದು ಅದು ಪಶ್ಚಿಮಕ್ಕೆ ಅಸ್ತಮಿಸುತ್ತದೆ. ಅಂದರೆ ಒಂದು ಶಕ್ತಿಗೆ ಅಧೀನವಾಗಿರುವಂತಹ ಸೂರ್ಯ ಇಸ್ಲಾಮಿನ ದೃಷ್ಟಿಯಲ್ಲಿ ಮುಸ್ಲಿಂ ಆಗಿದೆ. ಮುಸ್ಲಿಂ ಎಂಬ ಪದ ಅದು ಕ್ರಿಯಾಪದ. ಈ ಜಗತ್ಸೃಷ್ಟಿಕರ್ತನಿಗೆ ವಿಧೇಯನಾಗಿರುವವರನ್ನು ಮುಸ್ಲಿಂ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಜಗತ್ಸೃಷ್ಟಿ ಇರುವಂತಹ ಎಲ್ಲ ನಿಸರ್ಗವು ಇಸ್ಲಾಮಿನ ದೃಷ್ಟಿಯಲ್ಲಿ ಮುಸ್ಲಿಂ ಆಗಿರುತ್ತದೆ. ಇಲ್ಲಿಯ ಭೂಮಿ, ಆಕಾಶ, ಬಾನು, ಸೂರ್ಯ, ಚಂದ್ರ, ನಕ್ಷತ್ರ, ಪ್ರತಿಯೊಂದು ವಸ್ತುವು ಕೂಡ, ಪ್ರತಿಯೊಂದು ವಿಚಾರವೂ ಕೂಡ ಈ ಜಗತ್ತಿನಲ್ಲಿ ಅವಕಾಶಗಳಿಲ್ಲದ, ಸ್ವಾತಂತ್ರ್ಯದ ಆಯ್ಕೆಗಳಿಲ್ಲದ ಪ್ರತಿಯೊಂದು ವಸ್ತುವು ಜಗತ್ತಿನ ನಿಯಮಕ್ಕೆ ಅದು ಅಧೀನವಾಗಿದೆ. ಒಂದು ವೇಳೆ ಅಧೀನವಾಗಿರದಿರುತ್ತಿದ್ದರೆ ಜಗತ್ತಿನ ವ್ಯವಸ್ಥೆಗಳು ಬಹಳ ಸುಸೂಷವಾಗಿ ನಡೆಯಲು ಸಾಧ್ಯವಿರುತ್ತಿರಲಿಲ್ಲ ಎಂಬುದು ಕೂಡ ವಾಸ್ತವ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ಪ್ರವಾದಿಗಳು ಜಗತ್ತಿಗೆ ಬರುವಾಗ ಯಾವುದೇ ನಿರ್ದಿಷ್ಟವಾದಂಥ ಜನಾಂಗಕ್ಕೋ ಜಾತಿಗೋ ಬರುವುದಿಲ್ಲ. ಅವರು ಜಗತ್ ಸೃಷ್ಟಿಕರ್ತ, ಈ ಸೃಷ್ಟಿಕರ್ತ ಯಾರು ಎಂಬುದರ ಕುರಿತು ಬಹಳ ಜಿಜ್ಞಾಸೆ ಇದೆ. ಜಗತ್ ಸೃಷ್ಟಿಕರ್ತನ ಕುರಿತು ಧಾರ್ಮಿಕ ಗ್ರಂಥಗಳಲ್ಲಿ, ಈಗ ಸೌಹಾರ್ದ ಸಮಾವೇಶ ಎಂದು ಹೇಳುವಾಗ ಎಲ್ಲರೂ ಪ್ರತಿಯೊಬ್ಬರನ್ನು ಹೊಗಳುವಂತಹ ಕೆಲಸ ಮಾಡುತ್ತಾರೆ. ಅದು ನಾವು ಮಾಡುವಂತಹ ದೊಡ್ಡ ತಪ್ಪು. ಜನರಿಗೆ ಜಿಜ್ಞಾಸೆ ಮೂಡಬೇಕು, ವಾಸ್ತವ ಏನು ಎಂಬುದನ್ನು ತಿಳಿಯಬೇಕಾದರೆ ನನ್ನ ಧರ್ಮದ ವಾಸ್ತವಿಕತೆ ನಿಮ್ಮ ಮುಂದಿಡಬೇಕು. ಮತ್ತು ಈ ಧರ್ಮವನ್ನು ಮುಂದಿಡುವಾಗ ಆ ಧರ್ಮದಲ್ಲಿರುವಂತಹ ಪ್ರತಿಯೊಂದು ವಿಚಾರವೂ ಕೂಡ ಜನರ ವಿವೇಚನೆಗೆ ಬಿಡಬೇಕು. ಆ ವಿವೇಚನೆಯಲ್ಲಿ ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ ಕೂಡ ದೇಶದ ಸಂವಿಧಾನ ಕೂಡ ಕೊಟ್ಟಿದೆ ಮತ್ತು ಜಗತ್ ಸೃಷ್ಟಿಕರ್ತ ಕೂಡ ಕೊಟ್ಟಿದ್ದಾನೆ. ಈ ಆಯ್ಕೆಯನ್ನು ಮಾಡಿದಾಗ ಈ ಜಗತ್ತಿನಲ್ಲಿರುವಂತಹ ಸನಾತನ ವ್ಯವಸ್ಥೆಯನ್ನು ಆತ ಅಧ್ಯಯನ ಮಾಡಿ, ಈ ಸನಾತನ ವ್ಯವಸ್ಥೆ ನನ್ನ ನಿಜವಾದಂತಹ ಬದುಕಿನ ವ್ಯವಸ್ಥೆ ಎಂದು ಅರಿತಾಗ ಇಸ್ಲಾಮಿ ದೃಷ್ಟಿಕೋನದಲ್ಲಿ ಆತ ಜಗತ್ ಸೃಷ್ಟಿಕರ್ತನಿಗೆ ಅಧೀನನಾಗುತ್ತಾನೆ, ಶರಣಾಗುತ್ತಾನೆ. ಅದನ್ನು ಅರಬಿಯಲ್ಲಿ ಶರಣು ಎಂಬ ಪದವನ್ನು ಅರಬಿಯಲ್ಲಿ ಮುಸ್ಲಿಂ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಪ್ರವಾದಿಗಳು ಈ ಜಗತ್ತಿಗೆ ಬಂದಾಗ 1,24,000 ಪ್ರವಾದಿಗಳು, 1,24,000 ಪ್ರವಾದಿಗಳು ಈ ಜಗತ್ತಿಗೆ ಬಂದಿದ್ದಾರೆ. ಮನುಷ್ಯರಿಗೆ ನಾನು ಹೇಗೆ ಬದುಕಬೇಕು, ಬದುಕುವಂತಹ ಹಾದಿಯನ್ನು ತೋರಿಸಲಿಕ್ಕಾಗಿ ಕಲಿಸಲ್ಪಟ್ಟಿರುವಂತಹ ವ್ಯಕ್ತಿತ್ವಗಳು, ಮಹಾನುಭಾವರು, ಪ್ರವಾದಿಗಳು. ಈ ಜಗತ್ತಿನಲ್ಲಿ ಬಂದಂತಹ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಮಾನವ ಆತ ಸ್ವೇಚ್ಛೆಯಿಂದ ಬದುಕಬಾರದು. ನಾನು ಯಾತಕ್ಕಾಗಿ ಜಗತ್ತಿಗೆ ಬಂದಿದ್ದೇನೆ, ನನ್ನನ್ನು ಯಾರು ಈ ಜಗತ್ತಿಗೆ ಕಲಿಸಿದ್ದಾರೆ ಎಂಬುದನ್ನು ಆತ ಬಲ್ಲವನಾಗಿರಬೇಕು. ಈಗ ಸ್ವಧರ್ಮವನ್ನು ತಿಳಿಯುವುದೇನೆಂದರೆ ನಾನು ಯಾವ ಧರ್ಮದಲ್ಲಿ ಇದ್ದೇನೆ, ಆ ಧರ್ಮ ನನಗೆ ಏನನ್ನು ಬೋಧಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಈ ಅಪಪ್ರಚಾರಗಳು ಮತ್ತು ಅಪನಂಬಿಕೆಗಳಿಗೆ ಕಾರಣವೇನೆಂದರೆ ಬಹು ಸಂಸ್ಕೃತಿ ಇರುವಂತಹ ಸಮ್ಮಿಶ್ರ ಸಮಾಜದಲ್ಲಿ ನಾವು ಬದುಕುವಾಗ 50-60 ವರ್ಷಗಳಲ್ಲಿ ನೆರೆಯಲ್ಲಿರುವಂತಹ ಹಿಂದುವಿನ ಧರ್ಮದ ಕುರಿತು ನನಗೆ ತಿಳಿದಿಲ್ಲ ಎಂದಾದರೆ ಅದು ನನ್ನ ಅಜ್ಞಾನದ ಪರಮಾವಧಿ. ಅದು ಅದೇ ರೀತಿ ಒಬ್ಬ ಮುಸಲ್ಮಾನ ಒಬ್ಬ ಹಿಂದುವಿನ ನೆರೆಕೆರೆಯಲ್ಲಿ ಬದುಕ್ತಾ ಇರುವಾಗ ಇಸ್ಲಾಮಿನ ಕುರಿತು ಆತನಿಗೆ ಗೊತ್ತಿಲ್ಲವೆಂದಾದರೆ ಅದು ಆತನ ಮಹಾ ತಪ್ಪು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೆ, ಈ ದೇಶದಲ್ಲಿ ಬಹುವರ್ಣೀಯವಾದಂತಹ ವ್ಯವಸ್ಥೆ ಇದೆ. ಈ ಬಹುವರ್ಣೀಯತೆ ಈ ದೇಶದ ವಿಶಿಷ್ಟವಾದಂತಹ ಸಂಸ್ಕೃತಿ. ಇಲ್ಲಿ ಬಂದಿರುವಂತಹ ಎಲ್ಲ ವಿಚಾರಗಳನ್ನು ಸ್ವೀಕರಿಸಿದಂತಹ, ಅದಕ್ಕೆ ಆಶ್ರಯ ಕೊಟ್ಟಂತಹ ಮಣ್ಣು ನಮ್ಮ ಈ ಭರತ ಭೂಮಿ. ಹೀಗಿರುವಾಗ ಇಸ್ಲಾಂ ಎಂಬುದು 1400 ವರ್ಷಗಳ ಹಿಂದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ಬಂದಂತಹ ಧರ್ಮ, ಸ್ಥಾಪಿಸಲ್ಪಟ್ಟಂತಹ ಧರ್ಮ ಎಂಬುದೇ ಅತಿ ದೊಡ್ಡ ತಪ್ಪು. ಯಾಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಮಿನ ಸ್ಥಾಪಕರಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಮಿನ ಸ್ಥಾಪಕರಲ್ಲ.
ಅವರು ಇಸ್ಲಾಮಿನ ಪ್ರವಾದಿಯಾಗಿದ್ದಾರೆ, ಅರ್ಥ ಮಾಡಿಕೊಳ್ಳಬೇಕಾದಂತ ವಿಚಾರ. ಮತ್ತು ಇಸ್ಲಾಮನ್ನು ಆಯ್ಕೆ ಮಾಡಿದ್ದು ಅದು ಪ್ರವಾದಿಯಲ್ಲ, ಬದಲಾಗಿ ಪ್ರವಾದಿಗೆ ಇದನ್ನು ಬೋಧಿಸಲಾಯಿತು, ದೇವಚರರಿಂದ ಅಥವಾ ಮಲಗ್ಗಳಿಂದ ಇದನ್ನು ಬೋಧಿಸಲಾಯಿತು ಮತ್ತು ಅದನ್ನು ಅವರು ಸ್ವೀಕರಿಸಿದ್ರು. ಮತ್ತು ಆ ಸ್ವೀಕರಿಸಿದಂಥ ಸಿದ್ಧಾಂತವನ್ನು ಈ ಜಗತ್ತು ಕೊನೆಗೊಳ್ಳುವ ತನಕ ಇರುವಂತಹ ಮಾನವರಿಗೆ ಮುಟ್ಟಿಸುವಂತಹ ಹೊಣೆಗಾರಿಕೆಯೊಂದಿಗೆ ಜಗತ್ತಿಗೆ ಅವರು ಬಂದರು. ಆದ್ದರಿಂದಲೇ 6ನೇ ಶತಮಾನವನ್ನು ತಾವು ಅದರ ಇತಿಹಾಸವನ್ನು ತಾವು ತೆರೆದು ನೋಡಿದರೆ ತಮಗೆ ಅರ್ಥವಾಗಬಹುದು ಪ್ರವಾದಿಗಳ ಅಗತ್ಯತೆ ಎಷ್ಟಿದೆ ಒಂದು ಸಮಾಜದಲ್ಲಿ. ಪ್ರವಾದಿಗಳು ಬರದಿರುತ್ತಿದ್ದರೆ ಸಮಾಜ ಯಾವ ರೀತಿ ಆಗ್ತಾ ಇತ್ತು ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಸ್ವಾಮಿ ವಿವೇಕಾನಂದರ ಒಂದು ಹೇಳಿಕೆಯಲ್ಲಿ ನಾನು ಹೇಳ ಬಯಸ್ತೇನೆ. ಅವರು ತನ್ನ ಕೃತಿಯಲ್ಲಿ ಬರೆಯುತ್ತಾರೆ, ಮಹಮ್ಮದೀಯ ಧರ್ಮ, ಈ ದೇಶಕ್ಕೆ ಮಹಮ್ಮದೀಯ ಧರ್ಮ ಒಂದು ಅನುಗ್ರಹವಾಗಿ ಬಂದಿದೆ. ಸಾಮ್ರಾಜ್ಯಶಾಹಿ ಶಕ್ತಿಗಳಿಂದ ಅಥವಾ ಜಮೀನ್ದಾರರ ಹಿಂಸೆಗಳಿಂದ ಒಂದು ವೇಳೆ ಯಾವುದಾದರೂ ತತ್ವ ಸಿದ್ಧಾಂತ ಮತ್ತು ತತ್ವಶಾಸ್ತ್ರ ಜನತೆಗೆ ವಿಮೋಚನೆ ಕೊಟ್ಟಿದೆ ಎಂದರೆ ಅದು ಈ ದೇಶದಲ್ಲಿ ಮಹಮ್ಮದೀಯ ಧರ್ಮ ಇಸ್ಲಾಂ ಆಗಿದೆ ಎಂಬುದನ್ನು ಸ್ವಾಮಿ ವಿವೇಕಾನಂದ ಹೇಳಿದರು. ಅಂದರೆ ಜನತೆಗೆ ಅವರಿಗೆ ಸಿಗಬೇಕಾಗಿರುವಂತಹ ಹಕ್ಕುಗಳಿಂದ ವಂಚಿಸಲ್ಪಟ್ಟಾಗ ಆ ಹಕ್ಕುಗಳನ್ನು ನೀಡಲಿಕ್ಕಾಗಿ ಬಂದಿರುವಂತಹ ಅಥವಾ ಕಲಿಸಲ್ಪಟ್ಟಿರುವಂತಹ ಮಹಾನುಭಾವರು ಪ್ರವಾದಿಗಳು. ನಾನು ಗೀತೋಪದೇಶಕ್ಕೆ ಹೋಗ್ತಾ ಇದ್ದೇನೆ. ನಾನು ಅನೇಕ ಕಡೆಗಳು ಇದನ್ನು ನಾನು ಆವರ್ತಿಸಿದ್ದೇನೆ, ಪ್ರಸ್ತಾಪಿಸಿದ್ದೇನೆ. ಮಹಾಭಾರತದ ಅತಿ ದೊಡ್ಡ ಕಾಂಡ ಅದು ಭಗವದ್ಗೀತೆ. 18 ಕಾಂಡಗಳಲ್ಲಿ ಅತಿ ದೊಡ್ಡ ಕಾಂಡ ಭಗವದ್ಗೀತೆ. ಈ ಭಗವದ್ಗೀತೆಯಲ್ಲಿ ಅಥವಾ ಗೀತೋಪದೇಶದಲ್ಲಿ ನಮ್ಮ ಶ್ರೀಕೃಷ್ಣರು ಅರ್ಜುನನಿಗೆ ಉಪದೇಶಿಸುವಂತಹ ಉಪದೇಶಗಳನ್ನು ಒಮ್ಮೆ ಓದಬೇಕು. ನಾನು ಇಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಹೇಳ್ತೇನೆ, ಓದಬೇಕು ಒಮ್ಮೆ. ಆ ಬಳಿಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಮನುಷ್ಯರಿಗೆ ನೀಡಿದಂತಹ ಸಂದೇಶಗಳನ್ನು ಕೂಡ ಓದಬೇಕು. ಯಾಕೆ ಅದರಲ್ಲಿ ಸಾಮ್ಯತೆಗಳಿವೆ ಅಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ ಗ್ಲಾನಿರ್ಭವತ್ ಭಾರತ್ ಅಭ್ಯುತ್ಥಾನಂ ಅಧರ್ಮಸ್ ತದಾತ್ಮಾನಂ ಸುಧಾಮ್ಯಹಂ ಪರಿತ್ರಾಣಾಯ ಸಾಧೂನಾ ವಿನಾಶಾಯತಿ ದುಷ್ಕೃತ ಧರ್ಮ ಸಂಸ್ಥಾಪನಾ ಛಾಯೆ ಸಂಭವಾಮಿ ಯುಗೆ ಯುಗೆ. ಈ ಸಂಭವಾಮಿ ಯುಗೆ ಯುಗೆ ಎಂಬ ಪದವೇ ಪ್ರವಾದಿಗಳ ಆಗಮನ ಪ್ರತಿಯೊಂದು ಕಾಲದಲ್ಲೂ ಆಗ್ತಾ ಇತ್ತು. ಮತ್ತು ಅದಕ್ಕೆ ಕಾರಣ ಏನೆಂದರೆ ಪರಿತ್ರಾಣಾಯ ಸಾಧೂನಾ ವಿನಾಶಾಯತಿ ದುಷ್ಕೃತ. ಇಲ್ಲಿರುವಂತಹ ಜನಸಾಮಾನ್ಯರಿಗೆ ಅವರ ಹಕ್ಕುಗಳನ್ನು ನೀಡಲು ಮತ್ತು ಇಲ್ಲಿರುವಂತಹ ದುಷ್ಟ ವಿಚಾರಗಳನ್ನು ನಾಶಗೊಳಿಸಲು ನಾನು ಪ್ರತಿಯೊಂದು ಕಾಲದಲ್ಲೂ ಜನ್ಮ ತಾಳುತ್ತೇನೆ ಎಂದು ಶ್ರೀಕೃಷ್ಣರು ಅರ್ಜುನನಿಗೆ ಬೋಧಿಸುವಾಗ ಅಲ್ಲಾಹನ ಪ್ರವಾದಿ ಜಗತ್ತಿಗೆ ಹೇಳುತ್ತಾರೆ, ಈ ಜಗತ್ತಿನಲ್ಲಿರುವಂತಹ ಅಂಧಕಾರದಿಂದ ಮಿನದ್ದುಲ್ಮಾತಿ ಇಲನ್ನೂರಿ ಬಿಇದ್ನಿ ರಬ್ಬಿಹಿಂ ಇಲಾ ಸಿರಾತಿಲ್ ಅಜೀಜಿಲ್ ಹಮೀದ್, ಸ್ತುತ್ಯರ್ಹನು ಪ್ರತಾಪಶಾಲಿಯೂ ಆಗಿರುವಂತಹ ಆ ಸೃಷ್ಟಿಕರ್ತನ ಮಾರ್ಗದೆಡೆಗೆ ಆತನ ಆಜ್ಞೆ ಪ್ರಕಾರ ನಿಮ್ಮನ್ನು ಕತ್ತಲೆಯಿಂದ ಪ್ರಕಾಶದ ಕಡೆಗೆ ಸಾಗಿಸಲಿಕ್ಕಾಗಿ ನಾನು ಬಂದಿದ್ದೇನೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಸಾಮ್ಯತೆ ಇದೆ ಅದರಲ್ಲಿ ಸಾಮ್ಯತೆ ಇದೆ. ಇಲ್ಲಿರುವಂತಹ ಹಕ್ಕುಗಳನ್ನು ಸಂರಕ್ಷಿಸುವುದು ಮತ್ತು ಹಕ್ಕುಗಳನ್ನು ನೀಡುವುದು ನಿನ್ನ ಪರಮಧರ್ಮ ಎಂದು ಬೋಧಿಸಿದಾಗ, ಒಂದು ವೇಳೆ ಅಧರ್ಮದ ಪಾಳಯದಲ್ಲಿ ನಿನ್ನ ರಕ್ತ ಸಂಬಂಧಿಗಳು ಇದ್ದರೂ ಕೂಡ ಅವರು ಅಧರ್ಮೀಯರು. ರಕ್ತ ಸಂಬಂಧವೋ ಜಾತಿ ಸಂಬಂಧವೋ ಅಥವಾ ಇತರ ಸಂಬಂಧಗಳು ಮೇಲ್ಮೀರುವಂತಹ ಸಂಬಂಧಗಳಲ್ಲ, ಬದಲಾಗಿ ನಿನ್ನಲ್ಲಿರುವಂತಹ ವಿಚಾರಗಳು ಸದ್ವಿಚಾರಗಳು ಸದ್ಗುಣಗಳೇ ನಿಜವಾದಂತಹ ಧರ್ಮ ಎಂದು ಬೋಧಿಸಿದ್ದು ಅದು ಶ್ರೀಕೃಷ್ಣರೆಂದಾದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನನ್ನನ್ನು ಈ ಜಗತ್ತಿಗೆ ಕಲಿಸಿರುವುದೇ ನಿಮ್ಮಲ್ಲಿರುವಂತಹ ಅತ್ಯುತ್ತಮ ಗುಣವನ್ನು ನಿಮಗೆ ಬೋಧಿಸಲಿಕ್ಕಾಗಿ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಆದ್ದರಿಂದ ಈ ಒಂದು ಪರಂಪರೆ ನಡೆದು ಬಂದಿದೆ. ಈ ಪರಂಪರೆಯ ಕೊನೆಯ ಶಂಕಲೆ, ಕೊನೆಯ ಕೊಂಡಿಯಾಗಿರುತ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ನಾನು ಅನೇಕ ಕಡೆ ಹೇಳ್ತೇನೆ, ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ
ಸಕಲ ಮನುಷ್ಯರ ಪ್ರವಾದಿಯಾಗಿದ್ದಾರೆ. ಯಾರು ಅವರನ್ನು ತನ್ನ ಪ್ರವಾದಿಯನ್ನಾಗಿ ಅಂಗೀಕರಿಸುತ್ತಾರೋ, ಅವರ ಆದೇಶಗಳನ್ನು ಒಪ್ಪುತ್ತಾರೋ ಮತ್ತು ಅವರ ಮೇಲೆ ವಿಶ್ವಾಸವನ್ನು ತರುತ್ತಾರೋ, ಅವರನ್ನು ನಂಬುತ್ತಾರೋ, ಅವರನ್ನು ಇಸ್ಲಾಮಿ ದೃಷ್ಟಿಕೋನದಲ್ಲಿ ಮುಸ್ಲಿಂ ಎಂದು ಹೇಳಲಾಗುತ್ತದೆ. ಆತನ ಹೆಸರು ಅರಬಿಯಾಗಿರಲಿ, ಸಂಸ್ಕೃತಿ ಆಗಿರಲಿ, ಆತನ ಮುಸ್ಲಿಂ ಎಂದು ಹೇಳಲಾಗ್ತದೆ. ಈಗ ನಮ್ಮ ವಿಷಯ ಮಾನವ ಸಂಬಂಧಗಳು. ಈ ಮಾನವ ಸಂಬಂಧಗಳು ಮತ್ತು ಮಾನವ ಹಕ್ಕುಗಳು ಇದು ಎರಡು ಒಂದೇ ಭಾಷ್ಯವನ್ನು, ವ್ಯಾಖ್ಯೆಯನ್ನು ಬರೆಯುವಂತಹ ಪದಗಳು. ಹಕ್ಕುಗಳ ಕುರಿತು ನಾವು ಚರ್ಚಿಸುವಾಗ ಈ ಜಗತ್ತಿನಲ್ಲಿರುವಂತಹ ದೇಶಗಳು, ಹೆಚ್ಚಿನ ವಸಾಹತುಶಾಹಿಯಾಗಿದ್ದಂತಹ ದೇಶಗಳು, ಅದು ಸ್ವತಂತ್ರಗೊಂಡದ್ದು 1935 ನಂತರ. ನಮಗೂ ಸ್ವಾತಂತ್ರ್ಯ ಲಭಿಸುವುದು 1947ರಲ್ಲಿ. GCC ರಾಷ್ಟ್ರಗಳ ಸಮೇತ ಅನೇಕ ವಸಾಹತುಶಾಹಿ ರಾಷ್ಟ್ರಗಳು 1950ರ ಆ ಅವಧಿಯಲ್ಲಿ ಸ್ವತಂತ್ರಗೊಂಡವು. ಆದರೆ ಸ್ವತಂತ್ರಗೊಂಡಂತಹ ರಾಷ್ಟ್ರಗಳಲ್ಲಿ ಮಾನವ ಹಕ್ಕುಗಳ ಕುರಿತು ಚರ್ಚೆ ನಡೆಯಿತು. 1928ರಲ್ಲಿ ಜಪಾನ್ನಲ್ಲಿ ಮಾನವ ಹಕ್ಕುಗಳ ಕುರಿತೊಂದು ವಿಶೇಷವಾದಂತಹ ಸಮ್ಮೇಳನ ನಡೆಯಿತು ಮತ್ತು ಅವರು ಅದನ್ನು ತನ್ನ ಸಂವಿಧಾನದಲ್ಲಿ ಸೇರಿಸಿದರು, ಮಾನವ ಹಕ್ಕುಗಳ ಸಂರಕ್ಷಣೆ ಎಂಬುದೊಂದು. ಫ್ರಾನ್ಸ್ ಕೂಡ ಅದೇ ಸಂದರ್ಭದಲ್ಲಿ 1945ರಲ್ಲಿ UNO ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದಾಗ ಆ ವಿಶ್ವಸಂಸ್ಥೆಯ ಪ್ರಮುಖವಾದಂತಹ ಒಬ್ಜೆಕ್ಟಿವ್ ಉದ್ದೇಶವೇನೆಂದರೆ ಜಾಗತಿಕ ಮನುಷ್ಯರ ಹಕ್ಕುಗಳನ್ನು ಸಂರಕ್ಷಿಸುವುದಾಗಿತ್ತು. ಆದರೆ ಈ ಸಂರಕ್ಷಣೆಗಳು ಯಾವ ಸಂದರ್ಭಗಳಲ್ಲಿ ಅದನ್ನು ಜಗತ್ತಿನಲ್ಲಿ ಜಾರಿಗೆ ತಂದರೆ ಅಂದರೆ, ತನ್ನ ಶಕ್ತಿಯ ವಿರುದ್ಧ ಹೋರಾಟಗಳು ನಡೆದಾಗ, ಜನರು ಬೀದಿಗೆ ಇಳಿದು ತಮ್ಮ ಹಕ್ಕುಗಳನ್ನು ಕೇಳಿದಾಗ, ಜಗತ್ತನ್ನು ಆಳಿದಂತ ಜನರು ಅವರ ಹಕ್ಕುಗಳನ್ನು ಕೊಡಲಿಕ್ಕಾಗಿ ಕೆಲವು ಠರಾವುಗಳನ್ನು ಪಾಸ್ ಮಾಡಿದ್ರು. ಅದನ್ನೇ ಈಗಲೂ ಕೂಡ ಜಗತ್ತಿನಾದ್ಯಂತ ಸಂವಿಧಾನಗಳಲ್ಲಿ ಇನ್ನೂ ಕೂಡ ಉಲ್ಲೇಖಿತಗೊಂಡಿರುವುದು. ಅವರು ನಿಜವಾಗಿ ಕೊಟ್ಟದ್ದು ಜನರ ಹಕ್ಕುಗಳಲ್ಲ, ಬದಲಾಗಿ ನಿರ್ಬಂಧಿತ ಅವಸ್ಥೆಯಲ್ಲಿ ಅವರು ಜನರ ಪ್ರತಿಭಟನೆಗೆ ಮಣಿದು ಕೊಟ್ಟಿರುವಂತಹ ಒಂದು ಅತ್ಯಲ್ಪವಾದಂತಹ ಕೆಲವು ಹಕ್ಕುಗಳು ಮಾತ್ರ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ರೀತಿಯಾಗಿರಲಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದಂತಹ ಹಕ್ಕುಗಳು ಅದು ತನ್ನ ಜನಾಂಗ ಮತ್ತು ಜಾತಿಗಾಗಿ ಇರಲಿಲ್ಲ. ನಾನು ಇದಕ್ಕಿಂತ ಮುಂಚೆ ಇದೇ ವೇದಿಕೆಯಲ್ಲಿ ಹೇಳಿದ್ದೆ, ಅಂಬೇಡ್ಕರ್ ಅವರ ಕುರಿತು ದಲಿತ ಸಮುದಾಯಕ್ಕೆ ಬಹಳಷ್ಟು ಒಂದು ಪೂಜಾ ಭಾವನೆ ಇದೆ ಅವರಿಗೆ. ಯಾಕೆಂದ್ರೆ ದಲಿತರ ಉದ್ಧಾರಕ್ಕಾಗಿ ಅವರು ಪ್ರಯತ್ನಿಸಿದ್ದರು, ಈ ದೇಶದಲ್ಲಿ ಅವರು ಪ್ರಯತ್ನಿಸಿದ್ರು ಮತ್ತು ಇಂದು ಕೂಡ ಅದರ ಛಾಯೆ ಈ ದೇಶದಲ್ಲಿ ಇದೆ. ಅಂಬೇಡ್ಕರ್ ಅವರು ದಲಿತರಾಗಿದ್ದರು, ದಲಿತರ ಉತ್ಥಾನಕ್ಕಾಗಿ ಹೋರಾಡಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಇಡೀ ಜನತೆಯ ಮೋಕ್ಷಕ್ಕಾಗಿ, ವಿಮೋಚನೆಗಾಗಿ ಹೋರಾಡಿದ್ರು. ಆದರೆ ಅವರು ಅವರ್ಣೀಯ ವ್ಯಕ್ತಿಯಾಗಿರಲಿಲ್ಲ, ಅವರು ದಲಿತರಾಗಿರಲಿಲ್ಲ, ಬದಲಾಗಿ ಅವರು ಸವರ್ಣೀಯ ವ್ಯಕ್ತಿಯಾಗಿದ್ದರು, ಆ ಕಾಲದ ಬ್ರಾಹ್ಮಣ ಜಾತಿಗೆ ಸೇರಿದವರಾಗಿದ್ದರು. ಮತ್ತು ಹೇಳಿದ್ರು, ಈ ಜಗತ್ತಿನಲ್ಲಿ ಬದುಕುವಂತ ಪ್ರತಿಯೊಬ್ಬರ ಹಕ್ಕುಗಳು ಸಂರಕ್ಷಿಸಲ್ಪಡಬೇಕು. ಅದು ಒಂದು ವೇಳೆ ಈ ಪ್ರದೇಶದ ಅನಾಥ ಮಗುವಾದರೂ ಸರಿ, ಆ ಮಗುವಿಗೂ ಕೂಡ ಆತನ ಹಕ್ಕು ಮತ್ತು ಆಕೆಯ ಹಕ್ಕು ನೀಡಲ್ಪಡಬೇಕು ಎಂಬುದನ್ನು ಅವರು ಜಗತ್ತಿಗೆ ಸಾರಿ ಹೇಳಿದ್ರು, ಅನುಷ್ಠಾನಿಸಿ ತೋರಿಸಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಸ್ಲಾಮಿ ಸಂಬಂಧ ಅಥವಾ ಮಾನವ ಸಂಬಂಧಗಳು ಎರಡು ರೀತಿ ಇದೆ. ಒಂದು ಮಾನವರ ಸಂಬಂಧ ದೇವನೊಂದಿಗೆ ಮತ್ತು ಮಾನವರ ಸಂಬಂಧ ಮನುಷ್ಯರೊಂದಿಗೆ, ಮಾನವರೊಂದಿಗೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 20 ಲಕ್ಷ ವಚನಗಳಿವೆ. ಈ 20 ಲಕ್ಷ ವಚನಗಳಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅರ್ಧಕ್ಕಿಂತಲೂ ಹೆಚ್ಚು ವಚನಗಳು ಅದು ಮಾನವ ಸಂಬಂಧಗಳ ಕುರಿತು ಮತ್ತು ಮಾನವ ಹಕ್ಕುಗಳ ಕುರಿತು ಆಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಎಂಥ ಕಾಲವಾಗಿತ್ತು, ಹೆಣ್ಣು ಹೆತ್ತ ತಾಯಿಯ ಆ ಬಳ್ಳಿಯನ್ನು ಮುರಿಯುವ ಮುಂಚೆ ಆಕೆಯ ದಫನ ಭೂಮಿಯನ್ನು ಸಿದ್ಧಪಡಿಸುವಂತಹ ಕಾಲದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಎಲೆಗೂಸಿಗೆ ಬದುಕುವಂತಹ ಹಕ್ಕನ್ನು ಕೊಟ್ಟರು ಜಗತ್ತಿನಲ್ಲಿ. ನಾನು ಬಂದಾಗ ನನ್ನ ಹಳೆಯ ಭಾಷಣದಲ್ಲಿ ಇಟ್ಟಿದ್ರು, ಈ ದೇಶದಲ್ಲಿ ಈಗ ಲಿಂಗವನ್ನು ಪತ್ತೆ ಹಚ್ಚುವುದು ಅದು ಅಪರಾಧವಾಗಿದೆ. ಯಾಕೆ ಅಪರಾಧವನ್ನು ಘೋಷಿಸಲಾಯಿತು? ಇದೇ ರೀತಿಯ ಪರಿಸ್ಥಿತಿ ಮಕ್ಕಾದಲ್ಲಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಂತಹ ಕಾಲದಲ್ಲಿ ಅರಬ್ದಲ್ಲಿತ್ತು. ಅಲ್ಲಿ ಪುರುಷರ ಸಂಖ್ಯೆ ಹೆಚ್ಚು ಮತ್ತು ಮಹಿಳೆಯರ ಸಂಖ್ಯೆ, ಸ್ತ್ರೀಯರ ಸಂಖ್ಯೆ ಕಡಿಮೆಯಾಗಿತ್ತು. ಒಂದು ವೇಳೆ ಯಾರಾದರೂ ಹೆಣ್ಣನ್ನು ಹೆತ್ತರೆ ಆ ಪುರುಷ ಅಥವಾ ಆ ಮಹಿಳೆ, ವಿಶೇಷವಾಗಿ ಪುರುಷರು
ನಾಚಿಕೆಯಿಂದ ತಲೆ ತಗ್ಗಿಸ್ತಾ ಇದ್ರು ಮತ್ತು ಇಂತಹ ಒಂದು ಭಾರವನ್ನು ಆದಷ್ಟು ಬೇಗ ಇದನ್ನು ನೀಗಿಸುವಂತಹ ಪ್ರಯತ್ನದಲ್ಲಿದ್ರು. ಆಗ ಅಲ್ಲಾಹನ ಪ್ರವಾದಿ ಹೇಳಿದ್ರು, ಓ ಮನುಷ್ಯರೇ, ಯಾವ ರೀತಿ ಪುರುಷನಿಗೆ ಬದುಕುವಂತ ಅಧಿಕಾರವಿದೆಯೋ, ಯಾವ ರೀತಿ ಪುರುಷನಿಗೆ ಬದುಕುವ ಮತ್ತು ಜನ್ಮ ತಾಳುವ ಅಧಿಕಾರ ಇದೆಯೋ, ಹಕ್ಕಿದೆಯೋ, ಅಷ್ಟೇ ಪ್ರಮಾಣದಲ್ಲಿ ಮಹಿಳೆಯರಿಗೂ ಕೂಡ ಜನ್ಮ ತಾಳುವಂತ ಅಧಿಕಾರ ಇದೆ. ನೀವು ಮಹಿಳೆಗೆ ಹಕ್ಕು ಬಳಿಕ ನಂತರ ಕೊಡಿ, ಮೊದಲು ಆಕೆಯನ್ನು ಹುಟ್ಟಲು, ಆಕೆಗೆ ಜಗತ್ತಿಗೆ ಬರಲು ಅವಕಾಶವನ್ನು ಮಾಡಿಕೊಡಿ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಾಲದಲ್ಲಿ ಯಾರೂ ಕೂಡ ಮಾನವ ಹಕ್ಕುಗಳ ಬಗ್ಗೆ ಶಬ್ದ ಎತ್ತದಂತಹ ಕಾಲದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಘೋಷಿಸಿದರು. ಕಾರ್ಲ್ ಮಾರ್ಕ್ಸ್ನ ಕಾಲ ನಾವು ಕಂಡಿದ್ದೇವೆ. ಕಾರ್ಲ್ ಮಾರ್ಕ್ಸ್ನ ಕಾಲ, ಕಮ್ಯುನಿಸಂನ ಕಾಲ ನಾವು ಕಂಡಿದ್ದೇವೆ. ಒಂದು ಕಾಲದಲ್ಲಿ ಅರ್ಧ ಜಗತ್ತನ್ನೇ ತನ್ನ ಕೈವಶ ಮಾಡಿದಂತಹ ಸಿದ್ಧಾಂತ ಕಮ್ಯುನಿಸಂ ಅಥವಾ ಮಾರ್ಕ್ಸಿಸಂ. ಯಾಕೆಂದರೆ ಆ ಕಾಲದಲ್ಲಿ ದುಡಿಯುವ ಕೈಗಳಿಗೆ ಅಧಿಕಾರ ನೀಡಬೇಕು, ದುಡಿಯುವವರೇ ನಿಜವಾದಂತಹ ಯಜಮಾನಗಳು ಎಂದು ಘೋಷಿಸಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ದುಡಿಯುವವರು ಯಜಮಾನಗಳೋ ಅಥವಾ ಆಳುಗಳೋ ಬೇರೆ, ಆದರೆ ಕಾರ್ಮಿಕನ ಬೆವರು ಆರುವುದಕ್ಕಿಂತ ಮುಂಚೆ ಆತನ ವೇತನವನ್ನು ಪಾವತಿಸಿರಿ ಎಂದು ಡೈಲಿ ವೇಜಸ್ನ ದಿನಕೂಲಿಯನ್ನು ಮೊದಲು ಆರಂಭಿಸಿದವರೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದನ್ನು ಆ ಸಾಮಾಜಿಕವಾದಂತಹ ಹಕ್ಕನ್ನು ಕೊಡಲು ಪ್ರವಾದಿ ತೀರ್ಮಾನಿಸಿದರು. ಪ್ರವಾದಿಯನ್ನು ಕೇವಲ ಆಧ್ಯಾತ್ಮಿಕ ಗುರು ಅಥವಾ ಧಾರ್ಮಿಕ ವ್ಯಕ್ತಿತ್ವ ಎಂದು ಅವರನ್ನು ಚಿತ್ರೀಕರಿಸುವುದು, ಅವರನ್ನು ಆ ರೀತಿಯಾಗಿ ಅಭಿಸಂಬೋಧಿಸುವುದು ತಪ್ಪಾಗ್ತದೆ. ಯಾಕೆಂದ್ರೆ ಮಸೀದಿಯಲ್ಲಿ ಇಮಾಮತ್ ಅಥವಾ ಮಸೀದಿಯಲ್ಲಿ ನಮಾಜಿಗೆ ನೇತೃತ್ವವನ್ನು ವಹಿಸಿದಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊರಗೆ ಬಂದಾಗ ಸೇವಕರನ್ನು, ನೌಕರರನ್ನು, ಗುಲಾಮರನ್ನು ವಿಚಿತ್ರ ರೀತಿಯಲ್ಲಿ ಚಿತ್ರಹಿಂಸೆ ನೀಡುತ್ತಿದ್ದಂತ ಸಮಾಜದ ಮಧ್ಯದಲ್ಲಿ ಒಂದು ವೇಳೆ ಅವರು ನಿಮ್ಮ ಗುಲಾಮರಾದರೂ ಅವರು ಮನುಷ್ಯರು, ಮಾನವರು, ಯಾವ ರೀತಿ ನೀವು ತಿನ್ನುತ್ತೀರಿ, ನೀವು ಉಣ್ಣುತ್ತೀರಿ, ಅದನ್ನು ಅವರಿಗೂ ಕೂಡ ತಿನ್ನಿಸಿರಿ, ಅವರಿಗೂ ಕೂಡ ಉಣಿಸಿರಿ, ಯಾವ ಉಡುಪನ್ನು ನೀವು ಧರಿಸುತ್ತೀರಿ ಅಂತ ಉಡುಪನ್ನು ಅವರಿಗೂ ಧರಿಸಿರಿ ಎಂದು ಗುಲಾಮರ ವಿಮೋಚನೆಯ ರಣಕಹಳೆಯನ್ನು ಯಾರು ಊದದಂತಹ ಕಾಲದಲ್ಲಿ, ಯಾರು ಊಹಿಸದಂತಹ ಕಾಲದಲ್ಲಿ, ಯಾರು ನಿರೀಕ್ಷಿಸಿದಂತಹ ಕಾಲದಲ್ಲಿ ಪ್ರಪ್ರಥಮವಾಗಿ ಅವರ ಪರವಾಗಿ ಶಬ್ದ ಎತ್ತಿದವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಾಮಾಜಿಕ ಬದಲಾವಣೆಯನ್ನು ತಂದಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಹೆಚ್ಚಾಗಿ ಹೇಳುವುದಂತೂ, ನೆರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ತಿನ್ನುವವನು ಮುಸಲ್ಮಾನ್ ಅಲ್ಲ. ಕೇವಲ ಅಷ್ಟಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಲ್ಲಿಸಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಪತ್ನಿಯರಿಗೆ ಆದೇಶಿಸುತ್ತಿದ್ರು, ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಉತ್ತಮ ಮಟ್ಟದ ಪದಾರ್ಥಗಳನ್ನು ತಾವು ತಯಾರಿಸಿದ್ರೆ ಅದಕ್ಕೆ ನೀರನ್ನು ಸ್ವಲ್ಪ ಹೆಚ್ಚಿಗೆ ಹಾಕಿರಿ. ಯಾಕೆಂದರೆ ನಿಮ್ಮ ನೆರೆಯಲ್ಲಿರುವಂತಹ ಜನರಿಗೂ ಕೂಡ ಆ ಪದಾರ್ಥವನ್ನು ಹಂಚಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ರು. ಪ್ರವಾದಿಯ ನೆರೆಯಲ್ಲಿ ಮುಸಲ್ಮಾನರು ಕೂಡ ಇದ್ದರು, ಹೆಚ್ಚಾಗಿ ಯಹೂದಿಯರಿದ್ದರು ಮದೀನಾದಲ್ಲಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಮ್ಮೆ ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ನಾನು ಭಯಭೀತನಾದೆ, ನಾನು ನಮಾಜ್ ನಿರ್ವಹಿಸುತ್ತಿದ್ದೆ, ಜಿಬ್ರೀಲ್ ಅಲೈಹಿಸ್ಸಲಾಂ ಬಂದರು, ನಮಾಜ್ ನಿರ್ವಹಿಸಿದ ನಂತರ ನನಗೆ ಉಪದೇಶಿಸಿದರು. ಯಾರ ಕುರಿತು? ನೆರೆಯವನ ಕುರಿತು. ಕಾಲ ಹೀಗೆ ಬಂತು, ದಿನನಿತ್ಯ ಜಿಬ್ರೀಲ್ ಬರುವುದು ಮತ್ತು ನನಗೆ ಉಪದೇಶಿಸುವುದು ನೆರೆಯವನ ಕುರಿತು. ನಾನು ಭಯಗೊಂಡೆ, ನಿಮ್ಮ ಆಸ್ತಿಯಲ್ಲಿ ನೆರೆಯವನ ಹಕ್ಕು ಕೂಡ ಇದೆ ಎಂದು ಎಲ್ಲಿಯಾದರೂ ಅಲ್ಲಾಹನು ಘೋಷಿಸುತ್ತಾನೋ ಎಂಬ ಭಯ ನನಗೆ ಉಂಟಾಯಿತು. ಯಾಕೆ? ನಾನು ಕೊಡುತ್ತೇನೆ, ಆದರೆ ಬಳಿಕದ ಜನರು, ನಂತರದ ತಲೆಮಾರು ಅದನ್ನು ಒಂದು ವೇಳೆ ಆ ಆದೇಶವನ್ನು ಧಿಕ್ಕರಿಸಿದರೆ ಅವರು ಪಾಪಿಗಳಾಗುತ್ತಾರೆ ಎಂಬ ಭಯ ಪ್ರವಾದಿಗೆ ಕಾಡಿತು. ಒಮ್ಮೆ ಅಲ್ಲಾಹನ ಪ್ರವಾದಿ ನಮಾಜ್ ನಿರ್ವಹಿಸುತ್ತಾರೆ. ನಮಾಜ್ ನಿರ್ವಹಿಸಿದ ತಕ್ಷಣ ನಿತ್ಯಾದರ ಶೆಟ್ಟಿ ಅವರಿಗೆ ನಾನು ಹೇಳ ಬಯಸ್ತೇನೆ, ನಮ್ಮ ನಮಾಜಲ್ಲಿ ಒಮ್ಮೆ ಕೈ ಕಟ್ಟಿದ ನಂತರ ಎಲ್ಲೂ ಕೂಡ ಗಮನ ಹರಿಸಬಾರದು. ಒಂದೇ ಕಡೆ ನಾವು ನೋಡಬೇಕು. ಮತ್ತು ನಮಾಜ್ ನಿರ್ವಹಿಸ ತನಕ ಈ ಫಜ್ರ್ ನಮಾಜ್ ಅಂದ್ರೆ ಅದು 2 ರಕಾತ್ ಹೇಳ್ತೇವೆ. ಒಮ್ಮೆ ನಿಂತ್ರೆ, ಒಮ್ಮೆ ನಿಲ್ಲಲಿಕ್ಕೆ, ಆ ಬಳಿಕ ಬಾಗ್ಲಿಕ್ಕೆ, ಪುನಃ ನಿಲ್ಲಿಕ್ಕೆ, ಸಾಷ್ಟಾಂಗ ಬೆರಗಲಿಕ್ಕೆ, ಪುನಃ ಕುತ್ಕೊಳ್ಳಿಕ್ಕೆ, ಪುನಃ ಸಾಷ್ಟಾಂಗವಿರುವುದು. ಹೀಗೆ 2 ಸಾಷ್ಟಾಂಗ. ಆ ಸಾಷ್ಟಾಂಗದ ಮಧ್ಯೆ ಒಮ್ಮೆ ಕುತ್ಕೊಳ್ಳುವುದು, ಆ ಬಳಿಕ ಒಮ್ಮೆ ನಿಲ್ಲುವುದು, ಒಮ್ಮೆ ಬಾಗುವುದು. ಇದಕ್ಕೆ 1 ರಕಾತ್ ಹೇಳುವುದು. ಹೀಗೆ ಬೆಳಿಗ್ಗೆ ನಾವು 2 ರಕಾತ್ ನಮಾಜ್ ನಿರ್ವಹಿಸ್ತೇವೆ. ಮತ್ತು ಮಧ್ಯಾಹ್ನ, ಅಪರಾಹ್ನ ನಾವು 4 ರಕಾತ್. ಅಸರ್ ಅಂದರೆ ಇನ್ನು ಸಾಯಂಕಾಲ ಸಮಯದಲ್ಲಿ ನಾವು 4 ರಕಾತ್. ಮತ್ತು ಈಗ ಸಂಜೆ ಈಗ ನಾವು ನಮಾಜ್ ನಿರ್ವಹಿಸಿ ಬಂದಿದ್ದೇವೆ 3 ರಕಾತ್. ಇನ್ನು ಈಗ ಇಶಾ ನಮಾಜ್ ಆಗ್ತದೆ 4 ರಕಾತ್. ದಿನಕ್ಕೆ 17 ರಕಾತ್ ನಮಾಜ್ ನಾವು ನಿರ್ವಹಿಸ್ತೇವೆ, ಅದು ಕಡ್ಡಾಯ. 17 ರಕಾತ್ ನಮಾಜ್ ನಿರ್ವಹಿಸ್ತೇವೆ. ನಮಾಜ್ ನಿರ್ವಹಿಸಿದ ನಂತರ, ನಮಾಜ್ ಮುಗಿಸಿದ ನಂತರ ಯಾರು ಕೂಡ ತನ್ನ ಸ್ಥಾನದಿಂದ ಏಳಬಾರದು, ಅಲ್ಲೇ ಕುತ್ಕೊಳ್ಬೇಕು.
ಅಲ್ಲೇ ಕುಳಿತುಕೊಂಡು ಜಗತ್ ಸೃಷ್ಟಿಕರ್ತನ ಸ್ತೋತ್ರಗಳನ್ನು ಅಲ್ಲಿ ಹೇಳಬೇಕು. ಅದು ಐಚ್ಛಿಕವಾದರೂ ಕಡ್ಡಾಯದ ರೂಪದಲ್ಲಿರುವಂತಹ ಐಚ್ಛಿಕ ಕರ್ಮ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಯಾರಾದರೂ 5 ಹೊತ್ತು ನಮಾಜ್ ನಂತರ ಇಂತಹ ಐಚ್ಛಿಕ ಶ್ಲೋಕಗಳನ್ನು, ಜಿಕ್ರ್ಗಳನ್ನು, ವಚನಗಳನ್ನು ಉಚ್ಚರಿಸುತ್ತಾನೋ, ಒಂದು ವೇಳೆ ಆತ ಆ ದಿನ ತೀರಿ ಹೋದರೆ ನೇರವಾಗಿ ಸ್ವರ್ಗಕ್ಕೆ ಸೇರುತ್ತಾನೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಅಷ್ಟು ಪ್ರಾಮುಖ್ಯವಾಗಿರುವಂತಹ ಒಂದು ಶ್ಲೋಕಗಳನ್ನು, ಜಿಕ್ರ್ಗಳನ್ನು, ವಚನಗಳನ್ನು ಹೇಳುವ ಸಂದರ್ಭದಲ್ಲಿ ಒಮ್ಮೆ ಪ್ರವಾದಿ ಅದನ್ನು ಹೇಳದೆ ಎದ್ದು ನಿಂತು ನೇರವಾಗಿ ಮನೆಗೆ ಹೋದರು. ಸ್ವಲ್ಪ ಸಮಯದ ಬಳಿಕ ಪುನಃ ಮಸೀದಿಗೆ ಬಂದರು. ಪ್ರವಾದಿ ಸಂಗಾತಿಗಳು ಕೇಳಿದರು, ಪ್ರವಾದಿ ವರೇರೆ, ತಾವು ಯಾವಾಗಲೂ ಆ ರೀತಿ ಮಾಡುವುದಿಲ್ಲ, ಇವತ್ತು ಸಲಾಂ ಹೇಳಿದ ತಕ್ಷಣ, ನಮಾಜ್ ಮುಗಿಸಿದ ತಕ್ಷಣ ತಾವು ನೇರವಾಗಿ ಎದ್ದು ಹೋದಿರಿ, ತಾವು ಎಲ್ಲಿಗೆ ಹೋಗಿದ್ದೀರಿ? ಆಗ ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ನಾನು ಬರುವಾಗ ನನಗೆ ದಾನ ಧರ್ಮದಲ್ಲಿ ಕೆಲವು ವಸ್ತುಗಳು, ವಿಶೇಷವಾಗಿ ಬಂಗಾರದ ದಿರ್ಹಂಗಳು ಬಂದಿತ್ತು. ಸಲಾಂ ಹೇಳಿದ ತಕ್ಷಣ ನಾನು ತೀರ್ಮಾನಿಸಿದೆ, ಅಲ್ಲಾಹನಿಗೆ ಸ್ತುತಿ ಸ್ತೋತ್ರಗಳನ್ನು ಹೇಳಬೇಕು, ಅದು ಕಡ್ಡಾಯ. ಆದರೆ ಮನುಷ್ಯರಿಗೆ ಸಿಗಬೇಕಾಗಿರುವಂತಹ ಹಕ್ಕು ನನ್ನಲ್ಲಿರುವಾಗ ನಾನು ಯಾವ ರೀತಿ, ಹೇಗೆ ನಾನು ಆ ದೇವರನ್ನು ಸ್ತುತಿಸಲಿ? ಆದ್ದರಿಂದ ಮನುಷ್ಯರ ಹಕ್ಕನ್ನು ಕೊಡ್ಲಿಕ್ಕಾಗಿ ನಾನು ಹೋದೆ, ಆ ಬಂಗಾರವನ್ನು ನಾನು ದಾನ ಮಾಡಿ ಬಂದಿದ್ದೇನೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ನೋಡಿ, ಮಾನವ ಹಕ್ಕುಗಳು ಮತ್ತು ದೇವನ ಹಕ್ಕುಗಳೆಂಬ 2 ಹಕ್ಕುಗಳನ್ನು ವಿಭಜಿಸಲಾಗಿದೆ ಇಸ್ಲಾಂ. ಮಸೀದಿಗಳಿಗೆ ನಮಾಜ್ಗೆ ನಾವು ಕಾರ್ಪೆಟ್ ಹಾಕ್ತೇವೆ. ಕಾರ್ಪೆಟ್ ಹಾಕಬೇಕೆಂದಿಲ್ಲ, ಕಾರ್ಪೆಟ್ ಹಾಕ್ತಾರೆ, ಸ್ವಲ್ಪ ಫ್ಲೆಕ್ಸಿಬಿಲಿಟಿ. ನಾವು ಲಕ್ಷದಷ್ಟು ಹಣವನ್ನು ಖರ್ಚು ಮಾಡಿ ಕಾರ್ಪೆಟ್ ಹಾಕ್ತೇವೆ. ನಾವು ಲೀಟರ್ ಗಟ್ಟಲೆ ಹಾಲನ್ನು ನಾಗರ ಇದರ ಮೇಲೆ ನಾವು ಹಾಕ್ತೇವೆ. ಆದರೆ ಅದನ್ನು ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡ್ತೇವೆ. ಯಾಕೆಂದ್ರೆ ನಮಗೆ ಪುಣ್ಯ ಲಭಿಸಬೇಕು. ಈ ಕಾರ್ಪೆಟ್ ಹಾಕಿದವನು, ಲೀಟರ್ ಗಟ್ಟಲೆ ಈ ಹಾಲನ್ನು ಹಾಯಿಸಿದವನು, ಆ ದೇವಸ್ಥಾನದ ಹೊರಗೆ, ಮಸೀದಿಯ ಹೊರಗೆ ಒಬ್ಬ ಹಸಿದವನು ಇರುವಾಗ 1 ರೂಪಾಯಿ ಕೊಡಲು ನಾವು ಆಚಿಸಿ ನೋಡುತ್ತೇವೆ. ಯಾಕೆಂದ್ರೆ ಅದನ್ನು ನಾವು ಧರ್ಮ ಅಥವಾ ಆರಾಧನೆ ಎಂದು ಭಾವಿಸುವುದಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಹೀಗೆ ಹಸಿವಿನಿಂದ ಬಂದಂತಹ ವ್ಯಕ್ತಿಗೆ ಉಣಬಡಿಸುವುದು ನಿಮಗೆ ಸ್ವರ್ಗೋದ್ಧಾರದಲ್ಲಿ ಪ್ರವೇಶ ಖಚಿತತೆಯನ್ನು ಮಾಡುತ್ತದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸುತ್ತಾರೆ. ಇಂತಹ ಮಾನವೀಯ ಹಕ್ಕುಗಳನ್ನು ಜಗತ್ತಿನಲ್ಲಿ ಅನಾವರಣಗೊಳಿಸಿದರು, ಅನುಷ್ಠಾನಿಸಿದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿಯ ಪ್ರಪ್ರಥಮ ಸಂದೇಶ ಏಕೋ ದೇವೋಪಾಸನೆ. ಅದು ಹೇಳಬೇಕಾಗ್ತದೆ. ಯಾಕೆಂದರೆ ನಾವು ಸಮ್ಮಿಶ್ರ ಸಮಾಜದಲ್ಲಿ ಅನೇಕ ಜಾತಿ ಧರ್ಮಗಳು ಇವೆ. ಬಹುಶಃ ಈ ದೇಶದಲ್ಲಿ ಇರುವಷ್ಟು ಜಾತಿಗಳು, ಧರ್ಮಗಳು, ಭಾಷೆಗಳು, ಸಂಸ್ಕೃತಿಗಳು ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಲ್ಲ. ಹಮ್ ಬುಲ್ಬುಲ್ ಹೈ ಇಸ್ಕಿ ಯೇ ಗುಲ್ ಸಿತಾ ಹಮಾರಾ. ನಾವು ಬುಲ್ಬುಲ್ ಹಕ್ಕಿಗಳು, ಇದು ನಮ್ಮ ಒಂದು ಹೂದೋಟ. ಎಂತಹ ಹೂದೋಟ? ಎಲ್ಲ ರೀತಿಯ ಹೂಗಳಿರುವಂತಹ ಸುರಸುಂದರವಾದಂತಹ ಹೂದೋಟ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಬಂದಾಗ ಶಿಲಾ ವಿಗ್ರಹಗಳನ್ನು ಪೂಜಿಸುತ್ತಿದ್ದಂತಹ ಒಂದು ಕಾಲ. ಯಾಕೆಂದ್ರೆ ಸನಾತನ ವ್ಯವಸ್ಥೆಯಲ್ಲಿ ಜಗತ್ತಿನ ಎಲ್ಲ ಧರ್ಮಗಳ ಸಾರ, ಈ ಜಗತ್ತಿಗೆ ಒಬ್ಬ ದೇವನು ಮಾತ್ರ ಇದ್ದಾನೆ ಎಂಬುದು ಜಗತ್ತಿನ ಎಲ್ಲ ಧರ್ಮಗಳ ಸಾರ. ಹಿಂದೂ ಧರ್ಮ ಅದನ್ನೇ ಬೋಧಿಸುತ್ತದೆ, ಕ್ರಿಶ್ಚಿಯಾನಿಟಿ ಅದನ್ನೇ ಬೋಧಿಸುತ್ತದೆ, ಯಹೂದಿ ಧರ್ಮ ಅದನ್ನೇ ಬೋಧಿಸುತ್ತದೆ. ಆದರೆ ಎಲ್ಲವೂ ಬೋಧಿಸುತ್ತದೆ, ಆದರೆ ಮುಸಲ್ಮಾನರು ಮಾತ್ರ ಅದನ್ನು ಅನುಷ್ಠಾನಿಸುತ್ತಾರೆ, ಪಾಲಿಸುತ್ತಾರೆ. ಇಷ್ಟರ ತನಕ ಅದರಲ್ಲಿ ಯಾವ ವ್ಯತ್ಯಾಸ ಕೂಡ ಬರಲಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಎಲ್ಲೂ ಕೂಡ ಮೂರ್ತಿ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಎಲ್ಲೂ ಕೂಡ ಫೋಟೋಸ್ ಇಲ್ಲ. ಯಾಕೆಂದ್ರೆ ಇಸ್ಲಾಮಿನಲ್ಲಿ ವ್ಯಕ್ತಿ ಪೂಜೆಗೆ ಅವಕಾಶವೇ ಇಲ್ಲ. ಈ ಜಗತ್ತಿನಲ್ಲಿ ಮುಸಲ್ಮಾನರು ಅತಿ ಹೆಚ್ಚು ಗೌರವ ಕೊಡುವುದು, ಅತಿ ಹೆಚ್ಚು ಪ್ರೀತಿಸುವುದು, ಅತಿ ಹೆಚ್ಚು ವಿಶ್ವಾಸವನ್ನು ಇಡುವಂತಹ ವ್ಯಕ್ತಿತ್ವ ಕೇವಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ. ಹಾಗಿದ್ದೂ ಕೂಡ ಅವರನ್ನು ಪೂಜಿಸಬಾರದು ಎಂಬ ಸ್ಪಷ್ಟವಾದಂತಹ ಆದೇಶ ಇಸ್ಲಾಮಿನದ್ದು. ಆದ್ದರಿಂದ ಜಗತ್ತಿನಲ್ಲಿ ಎಲ್ಲೂ ಕೂಡ ಪ್ರವಾದಿ ಮುಹಮ್ಮದರ ಮಂದಿರ ಎಂದು ಇಲ್ಲೇ ಇಲ್ಲ. ಎಲ್ಲೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಂದಿರ ಇಲ್ವೇ ಇಲ್ಲ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಬಂದ ಮಾನವ ಆತನ ಸೃಷ್ಟಿಕರ್ತನನ್ನು ಮಾತ್ರ ಪೂಜಿಸಬೇಕೇ ಹೊರತು ಸೃಷ್ಟಿಗಳನ್ನು ಪೂಜಿಸಬಾರದು ಎಂಬ ಸ್ಪಷ್ಟವಾದಂತಹ ಆದೇಶವನ್ನು ಕೊಡಲಾಗಿದೆ. ಇಸ್ಲಾಂ ಮತ್ತು ಇತರ ಧರ್ಮಗಳಿರುವಂತಹ ವ್ಯತ್ಯಾಸ ಏನೆಂದರೆ, ಜಗತ್ತಿನಲ್ಲಿರುವ ಎಲ್ಲವೂ ಕೂಡ ಜಗತ್ ಸೃಷ್ಟಿಕರ್ತನದ್ದು. ಎವ್ರಿಥಿಂಗ್ ಈಸ್ ಗಾಡ್ಸ್. ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳು ಜಗತ್ತಿನ ಸೃಷ್ಟಿಕರ್ತನದ್ದು. ಒಂದು ಅಸ್ತಿತ್ವ, ಒಬ್ಬ ದೇವನದ್ದು.
ಇತರ ಧರ್ಮೀಯರ ವಿಶ್ವಾಸ ಏನೆಂದರೆ ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳು ದೇವರು, ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳು ದೇವರು, ಅದರಲ್ಲಿರುವಂತಹ ವಿಚಾರಗಳು ದೈವಿಕವಾದಂತಹ ಕಲ್ಪನೆಗಳು ಅದರಲ್ಲಿ ಇವೆ ಎಂಬ ವಿಶ್ವಾಸ ಇಟ್ಟರೂ ಕೂಡ ಅವರು ಹೇಳುವುದು ಜಗತ್ತಿಗಿರುವಂತಹ ಒಬ್ಬನೇ ಒಬ್ಬ ದೇವ ಮಾತ್ರ. ಇಸ್ಲಾಂ ಅದನ್ನು ಪರಿಚಯಿಸುತ್ತದೆ. ಆ ಕಾಲದಿಂದ ಆದಿ ಕಾಲದಿಂದ ಈ ಕಾಲ ತನಕ ಜಗತ್ತನ್ನು ನಿಯಂತ್ರಿಸಿದ್ದು ಒಬ್ಬನೇ ಒಬ್ಬ. ಆತನನ್ನು ನೀವು ಪರಮೇಶ್ವರ ಎಂದು ಕರೆಯಿರಿ, ಈಶ್ವರ ಎಂದು ಕರೆಯಿರಿ, ಬ್ರಹ್ಮ ಎಂದು ಕರೆಯಿರಿ. ಇದು ಸಂಸ್ಕೃತ ಪದ, ಅದನ್ನು ಅರಬಿಯಲ್ಲಿ ಕೂಡ ಹೇಳಲಾಗಿದೆ. ನೀವು ಆತನನ್ನು ಅಲ್ಲಾಹ್ ಎಂದು ಕರೆಯಿರಿ, ಅಥವಾ ಕರುಣಾನಿಧಿ ಎಂದು ಕರೆಯಿರಿ, ಅಥವಾ ಅನ್ನದಾತ ಎಂದು ಕರೆಯಿರಿ, ಅಥವಾ ಕ್ಷಮಿಸುವವನೆಂದು ಕರೆಯಿರಿ, ಅಥವಾ ಉದಾರಿ ಎಂದು ಕರೆಯಿರಿ. ಆತನಿಗೆ ಅನೇಕಾರು ಉತ್ತಮ ನಾಮಗಳಿವೆ, ಸುಂದರವಾದಂತಹ ನಾಮಗಳಿವೆ. ಬೇರೆ ಬೇರೆ ನಾಮಗಳಿಂದ ಕರೆದರೂ ಕೂಡ ನೀವು ಕರೆಯುವುದು ಏಕನನ್ನು, ಒಬ್ಬನನ್ನು, ಮತ್ತು ಆ ಒಬ್ಬ ಯಾರು ಎಂಬುದನ್ನು ಇಸ್ಲಾಂ ಬಹಳ ಸ್ಪಷ್ಟವಾಗಿ ಸಾರಿದೆ. ಆತನ ಹೆಸರೇ ಅಲ್ಲಾಹ್. ನೀವು ಒಂದು ವೇಳೆ ಈ ಜಗತ್ತಿನ ಸೃಷ್ಟಿಕರ್ತ ಯಾರು ಎಂದು ಹುಡುಕಾಡುವಾಗ ಇಸ್ಲಾಂ ಕೊಡುವಂತಹ ಒಂದು ಉತ್ತರ, ನಿಮ್ಮ ಪ್ರಭು ಯಾರು? ಬಹಳ ಸ್ಪಷ್ಟವಾಗಿ ಇಸ್ಲಾಂ ಹೇಳುತ್ತದೆ, ಯಾರೆಂದರೆ ಅಲ್ಲದಿ ಖಲಕಕುಂ, ನಿಮ್ಮನ್ನು ಸೃಷ್ಟಿಸಿದವನೇ ನಿಮ್ಮ ಪ್ರಭು. ನಿಮ್ಮನ್ನು ಯಾರು ಸೃಷ್ಟಿಸಿದ್ದಾನೋ, ವಲ್ಲದೀನ ಮಿನ್ ಕಬ್ಲಿಕುಂ, ನಿಮ್ಮ ಪೂರ್ವಿಕರನ್ನು ಯಾರು ಸೃಷ್ಟಿಸಿದ್ದಾನೋ, ಖಲಕ ಸಮಾವಾತಿ ವಲ್ ಅರ್ದ್, ಆಕಾಶಗಳನ್ನು ಯಾರು ಸೃಷ್ಟಿಸಿದ್ದಾನೋ, ಭೂಮಿಯನ್ನು ಯಾರು ಸೃಷ್ಟಿಸಿದ್ದಾನೋ ಆತ ಮಾತ್ರ ನಿಮ್ಮ ಪ್ರಭು. ಆತನಿಗೆ ಯಾರು ಕೂಡ ಪಾಲುದಾರರಿಲ್ಲ, ಆತನಿಗೆ ಯಾರು ಕೂಡ ಪಾಲುದಾರರಿಲ್ಲ. ಲಾ ಇಲಾಹ ಇಲ್ಲಲ್ಲಾ ಎಂಬ ಪದ ಸಾಮಾನ್ಯವಾಗಿ ಅಜಾನ್, ನಾನು ಇದೇ ವೇದಿಕೆಯಲ್ಲಿ ಒಮ್ಮೆ ಅಜಾನ್ ಅರ್ಥ ಕೂಡ ಹೇಳಿದ್ದೆ. ಯಾಕೆಂದ್ರೆ ಬಹಳ ನಾನು ನನ್ನ ತಪ್ಪೆಂದು ಕೂಡ ಭಾವಿಸ್ತೇನೆ, ಪ್ರತಿಯೊಬ್ಬ ಮುಸಲ್ಮಾನ್ ತಪ್ಪು ಕೂಡ ಆಗ್ತದೆ. ಅರಬಿ ಪದದಲ್ಲಿ ಉಚ್ಚರಿಸುವಂತಹ ಉದ್ಧರಣೆಗಳು, ಅರಬಿ ಭಾಷೆಯಲ್ಲಿ ಓದುವಂತಹ ವಚನಗಳು, ಇದು ಅನ್ಯ ಸಮುದಾಯದವರಿಗೆ ಅರ್ಥವಾಗುವುದಿಲ್ಲ. ಅರ್ಥವಾಗದ ಕಾರಣ ಅನೇಕರಿಗೆ ತಪ್ಪು ಕಲ್ಪನೆಗಳಿವೆ. ಈ ಅಲ್ಲಾಹು ಅಕ್ಬರ್ ಎಂದು ಹೇಳುವಾಗ ಹೆಚ್ಚಿನವರು ಭಾವಿಸಿರುವುದು ಇದು ಯುದ್ಧ ಘೋಷಣೆಯ ಸಂಕೇತ ಅಲ್ಲ. ಇದು ಯುದ್ಧ ಘೋಷಣೆ ಸಂಕೇತ ಅಲ್ಲ. ಇದು ಹಿಂದೂ ಮುಸ್ಲಿಂ ಪರಸ್ಪರ ಸಂಘರ್ಷವಾಗುವಾಗ ಏನೋ ಒಂದು ವಿಶೇಷವಾದಂತಹ ಬ್ರಹ್ಮಾಸ್ತ್ರ ಉಪಯೋಗಿಸ್ತಾರೆ ಅವರು ಅಲ್ಲಾಹು ಅಕ್ಬರ್ ಅಲ್ಲ. ನಿಜವಾಗಿ ಅಲ್ಲಾಹು ಅಕ್ಬರ್ ಅಂದರೆ ಈ ಜಗತ್ತಿನ ಸೃಷ್ಟಿಕರ್ತನಾದ ಅಲ್ಲಾಹನೇ ಮಹಾನನು, ನಾನು ನೀಚ, ನಾನು ದೊಡ್ಡ ವ್ಯಕ್ತಿ ಅಲ್ಲ. ಈ ಜಗತ್ತಿನಲ್ಲಿ ಯಾರು ಕೂಡ ದೊಡ್ಡ ವ್ಯಕ್ತಿ ಅಲ್ಲ. ಸೌದಿಯ ರಾಜರು ಕೂಡ ದೊಡ್ಡ ವ್ಯಕ್ತಿ ಅಲ್ಲ, ಅಮೆರಿಕದ ಪ್ರೆಸಿಡೆಂಟ್ ಕೂಡ ದೊಡ್ಡ ವ್ಯಕ್ತಿ ಅಲ್ಲ, ದೇಶದ ಪ್ರಧಾನಮಂತ್ರಿ ಕೂಡ ದೊಡ್ಡ ವ್ಯಕ್ತಿ ಅಲ್ಲ. ಆ ವ್ಯಕ್ತಿಗಳನ್ನು, ಆ ಮನುಷ್ಯರನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನೇ ದೊಡ್ಡವನು ಎಂಬ ಸಂದೇಶವನ್ನು ಇಸ್ಲಾಂ ನಮಗೆ ಕೊಡುತ್ತದೆ. ಆ ಸಂದೇಶವನ್ನೇ ಪ್ರವಾದಿ ಮುಹಮ್ಮದ್ ಸಲಾಸಂ 6ನೇ ಶತಮಾನದಲ್ಲಿ ಕಾಬಾಲಯದ ಒಳಗೆ 360 ವಿಗ್ರಹಗಳನ್ನು ಇಟ್ಟು ಪೂಜಿಸುತ್ತಿದ್ದಂತಹ ಜನ ಸಮುದಾಯಕ್ಕೆ ಹೇಳಿದ್ರು, ನಿಮ್ಮ ಕೈಯಿಂದಲೇ ನಿರ್ಮಿಸಿದಂತಹ ಶಿಲೆಗಳು ನಿಮ್ಮ ದೇವರಾಗಲು ಸಾಧ್ಯವಿಲ್ಲ, ಬದಲಾಗಿ ನಿಮ್ಮನ್ನು ಸೃಷ್ಟಿಸಿದಂತಹ ಪ್ರಭು, ನಿಮ್ಮನ್ನು ಪೋಷಿಸುವಂತಹ ಪ್ರಭು, ನಿಮ್ಮನ್ನು ಪರಿಪಾಲಿಸುವಂತಹ ಪ್ರಭು, ಜಗತ್ತನ್ನು ನಿಯಂತ್ರಿಸುವಂತಹ ಪ್ರಭು, ಗಾಳಿಯನ್ನು ಕಲಿಸುವಂತಹ ಪ್ರಭು, ಮಳೆಯನ್ನು ಕಲಿಸುವಂತಹ ಪ್ರಭು, ಅಥವಾ ಇಲ್ಲಿರುವಂತಹ ಉತ್ಪತ್ತಿಗಳನ್ನು ಬೆಳೆಯುವಂತಹ ಪ್ರಭು, ಆತನೇ ನಿಮ್ಮ ಪ್ರಭು, ಆತನೇ ನಿಮ್ಮ ಸೃಷ್ಟಿಕರ್ತ ಎಂಬ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಸಾರಿದ್ರು. ಅದನ್ನೇ ಏಕದೇವತ್ವದ ಸಂದೇಶವನ್ನು ಇಸ್ಲಾಂ ಪ್ರಪ್ರಥಮವಾಗಿ ಜಗತ್ತಿಗೆ ಸಾರಿದ್ದಲ್ಲ, ಬದಲಾಗಿ ಇಸ್ಲಾಮಿ ವಿಶ್ವಾಸ ಪ್ರಕಾರ, ಇಸ್ಲಾಮಿ ನಂಬಿಕೆ ಪ್ರಕಾರ ಜಗತ್ತಿಗೆ ಬಂದಿರುವಂತಹ 1,24,000 ಪ್ರವಾದಿಗಳು ಕೂಡ ಏಕದೇವತ್ವವನ್ನೇ ಪ್ರತಿಪಾದಿಸಿದರು. ನಾನು ಋಗ್ವೇದವನ್ನು ಓದಿದ್ದೇನೆ, ತುಂಬಾ ಆಳವಾಗಿ ಅಧ್ಯಯನ ಮಾಡಲಿಲ್ಲ. ಬ್ರಹ್ಮ ಏಕಸ್ಯ, ಬ್ರಹ್ಮ ಈ ಜಗತ್ತಿನಲ್ಲಿ ಒಬ್ಬರು ಮಾತ್ರ ಇರುವುದು. ನಿರಾಕಾರವಾದಂತಹ ಬ್ರಹ್ಮ ಒಬ್ಬನು ಮಾತ್ರ. ಇದು ಹಿಂದೂ ಧರ್ಮದ ಅತಿ ಪವಿತ್ರ ಗ್ರಂಥವಾದಂತಹ ಮತ್ತು ಜಗತ್ತಿನಲ್ಲಿ ಹಿಂದೂಗಳು ಅತಿ ಹೆಚ್ಚಾಗಿ ಓದಲ್ಪಡುವಂತಹ ಗ್ರಂಥ ಋಗ್ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಸಾರಲಾಗಿದೆ. ಅದನ್ನೇ ಅಲ್ಲಾಹನು ಹೇಳುತ್ತಾನೆ, ಕುಲ್, ಪ್ರವಾದಿಯವರನ್ನು ನಾವು ಹೇಳಿರಿ, ಹುವಲ್ಲಾಹು, ಆತ ಅಲ್ಲಾಹ್, ಈ ಜಗತ್ತಿನ ಸೃಷ್ಟಿಕರ್ತ ಅಲ್ಲಾಹ್, ಅಹದ್, ಒಬ್ಬನಾಗಿದ್ದಾನೆ. ಅಲ್ಲಾಹು ಸಮದ್, ಆತ ನಿರಪೇಕ್ಷನಾಗಿದ್ದಾನೆ. ಲಂ ಯಲಿದ್ ವಲಂ ಯೂಲದ್, ಆತನಿಗೆ ಸಂತಾನವಿಲ್ಲ, ಆತ ಯಾರ ಸಂತಾನವೂ ಅಲ್ಲ. ವಲಂ ಯಕುಲ್ ಲಹು ಕುಫುವನ್ ಅಹದ್, ಆತನಿಗೆ ಸರಿಸಮಾನರಾದವರು ಯಾರೂ ಇಲ್ಲ.
ನೋಡಿ, ದೇವರು ಯಾರು ಎಂಬುದನ್ನು ನಮಗೆ ಆಯ್ಕೆ ಮಾಡುವಂತ ಅವಕಾಶ ಕೊಟ್ಟರೆ ಆಯ್ಕೆ ಮಾಡುವಂತ ಮಾನದಂಡ ಏನು? ಈಗ ಒಬ್ಬ ತನ್ನನ್ನು ತಾನೇ ದೇವಮಾನವ, ದೇವರು ಎಂದು ಘೋಷಿಸಿದ್ರೆ ಆತ ದೇವನೋ ದೇವನಲ್ಲವೋ ಎಂಬ ಅಳಿಯುವಂತ ಮಾನದಂಡವನ್ನು ಇಸ್ಲಾಂ ನಮಗೆ ಕೊಟ್ಟಿದೆ. ಒಬ್ಬ ಮುಸಲ್ಮಾನ ಮುಂದೆ ಬಂದ ಒಬ್ಬ ವ್ಯಕ್ತಿ ನನಗೆ ದೇವತಾ ಶಕ್ತಿ ಇದೆ, ನಾನು ದೇವತಾ ಪುರುಷನಾಗಿದ್ದೇನೆ, ದೇವತಾ ಮನುಷ್ಯನಾಗಿದ್ದೇನೆ, ನಾನು ಈ ಜಗತ್ತನ್ನು ನಿಯಂತ್ರಿಸುತ್ತೇನೆ ಹೇಳುವಾಗ ಅಲ್ಲಾಹನು ಹೇಳುತ್ತಾನೆ 5 ಗುಣಗಳು ಆತನಲ್ಲಿ ಇದೆ ಎಂದಾದ್ರೆ ಆತ ದೇವ. ಒಂದು ವೇಳೆ 5 ಗುಣಗಳು ಆ ವ್ಯಕ್ತಿಯಲ್ಲಿ ಇದೆ ಎಂದಾದ್ರೆ ಆತನಲ್ಲಿ ದೈವಿಕ ಶಕ್ತಿ ಇದೆ ಎಂದರ್ಥ. ಒಂದು ವೇಳೆ 5 ಗುಣದಲ್ಲಿ ಒಂದೇ ಒಂದು ಗುಣ ಕೂಡ ಇಲ್ಲ ಆತನಲ್ಲಿ, 5 ಗುಣವೂ ಕೂಡ ಇಲ್ಲ, ಒಂದು ಗುಣವೂ ಕೂಡ ಇಲ್ಲ ಎಂದಾದರೆ ಆತ ದೇವರಾಗಲು ಸಾಧ್ಯವಿಲ್ಲ ಎಂಬ ಸ್ಪಷ್ಟವಾದಂತಹ ಸಂದೇಶವನ್ನು ಇಸ್ಲಾಂ ಕೊಡುತ್ತದೆ. ಕುಲ್, ಅದರಲ್ಲಿ ಒಂದು ಹುವಲ್ಲಾಹು ಅಹದ್, ಆತ ಒಬ್ಬನಾಗಿರಬೇಕು, ಆತ ಒಬ್ಬನಾಗಿರಬೇಕು. ಅಂದರೆ ಆತನಿಗೆ ಇಲ್ಲಿರುವಂತಹ ಜನರು ಯಾರು ಕೂಡ ಆತನನ್ನು ಸೃಷ್ಟಿಸಿದವರಾಗಿರಬಾರದು, ಆತನನ್ನು ಸೃಷ್ಟಿಸಿದ ಅವರಾಗಿರಬಾರದು, ಮತ್ತು ಆತನಿಗೆ ಯಾರೊಂದಿಗೂ ಕೂಡ ಸಂಬಂಧ ಮತ್ತು ಸಂಪರ್ಕ ಇರಬಾರದು, ಕುಟುಂಬ ಸಂಬಂಧ ಇರಬಾರದು. ಆತನಿಗೆ ಅಹದ್, ಒಬ್ಬನಾಗಿರಬೇಕು. ಅಲ್ಲಾಹು ಸಮದ್, ಆತ ನಿರಪೇಕ್ಷನಾಗಿರಬೇಕು. ಒಬ್ಬ ವ್ಯಕ್ತಿ ಹೇಳ್ತಾನೆ ನಾನು ದೇವರು, ಆತ ರೋಗ ಬರ್ತದೆ ಆತನಿಗೆ. ರೋಗ ಬರುವವರು ದೇವರಲ್ಲ, ರೋಗವನ್ನು ಶಮನ ಮಾಡುವವನೇ ದೇವನು. ರೋಗಿ ದೇವನಾಗಲು ಸಾಧ್ಯವಿಲ್ಲ, ರೋಗವನ್ನು ಶಮನ ಮಾಡುವವನು. ಹಸಿವಿನಿಂದ ಇರುವವನು ದೇವನಲ್ಲ, ಹಸಿವನ್ನು ನೀಗಿಸುವವನು ದೇವನು. ಅಲ್ಲಾಹು ಸಮದ್, ಎಲ್ಲರೂ ಆತನ ಅವಲಂಬಿತರು, ಆತ ಯಾರ ಅವಲಂಬಿತನೂ ಅಲ್ಲ. ನಾನು ಜಗತ್ತಿನಲ್ಲಿ ಯಾರ ಅವಲಂಬಿತನೂ ಅಲ್ಲದಿದ್ದರೆ ನಾನು ದೇವರಾಗ್ತೇನೆ. ಆದರೆ ನಾನು ಅವಲಂಬಿತನಾಗಿದ್ದೇನೆ ನನ್ನ ತಂದೆಯ, ನನ್ನ ತಾಯಿಯ, ನನ್ನ ಸಹೋದರರ, ನನ್ನ ನೆರೆಕರೆಯವರ, ನನ್ನ ಸಮಾಜದ ನಾನು ಅವಲಂಬಿಸಿದ್ದೇನೆ. ಅವರನ್ನು ಬಿಟ್ಟು ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್, ಸಮಾಜ ಜೀವಿ ಮನುಷ್ಯ. ಸಮಾಜವನ್ನು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ, ಜನರನ್ನು ಬಿಟ್ಟು ಹೋಗಿ ಬದುಕಲು ಸಾಧ್ಯವೇ ಇಲ್ಲದಂತ ಒಂದು ಪರಿಸ್ಥಿತಿ ಮನುಷ್ಯನಿಗಿದೆ. ಆದರೆ ದೇವನಿಗೆ ಹಾಗಿಲ್ಲ, ದೇವರಿಗೆ ಯಾರು ಕೂಡ ಬೇಡ, ಯಾವ ಸಮಾಜ ಕೂಡ ದೇವನಿಗೆ ಬೇಡ. ಸಮಾಜ ಬೇಕು, ಸಮಾಜದಿಂದ ಹೊರತಾದಂತ ಬದುಕು ಸಾಧ್ಯವಿಲ್ಲ ಎಂದಾದರೆ ಆತ ದೇವನಾಗಲು ಸಾಧ್ಯವಿಲ್ಲ. ಲಂ ಯಲಿದ್, ಆತನಿಗೆ ಸಂತಾನವಿಲ್ಲ, ಆತನಿಗೆ ಯಾವ ಮಗು ಕೂಡ ಜನಿಸಿಲ್ಲ, ಮಕ್ಕಳಿರುವವರು ದೇವರಲ್ಲ ಇಸ್ಲಾಂ ಹೇಳುತ್ತದೆ. ವಲಂ ಯೂಲದ್, ಆತ ಯಾರ ಮಗನೂ ಕೂಡ ಅಲ್ಲ, ಆತನಿಗೆ ತಂದೆ ತಾಯಿ ಇರಬಾರದು. ತಂದೆ ತಾಯಿ ಇರುವವರು ದೇವರಲ್ಲ, ಮಕ್ಕಳಿರುವವರು ದೇವರಲ್ಲ, ಅವಲಂಬಿತರು ದೇವರಲ್ಲ, ಎಲ್ಲ ಸಮೂಹ ಇರುವವರು ದೇವರಲ್ಲ. ವಲಂ ಯಕುಲ್ಲಹು ಕುಫುವನ್ ಅಹದ್, ಮತ್ತು ಆತನಿಗೆ ಸರಿಸಮಾನವರಾದರೂ ಯಾರೂ ಇಲ್ಲ. ಒಬ್ಬ ವ್ಯಕ್ತಿಯನ್ನು ನಾವು ಕಂಡ್ರೆ ನಾವು ಹೇಳ್ತೇವೆ ಆತನ ಹಾಗೆ ಈತನ ಹಾಗೆ, ಆದರೆ ದೇವರನ್ನು ಈ ರೀತಿಯಲ್ಲಿ ನಮಗೆ ಸಮೀಕರಿಸಲು ಸಾಧ್ಯವೇ ಇಲ್ಲ. ಸಮೀಕರಿಸಲು ಸಾಧ್ಯವಿಲ್ಲದಂತ ಅಸ್ತಿತ್ವವನ್ನು ದೇವ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸಿದರು. ಇದು ವೈಚಾರಿಕ ಏಕತೆಗೆ ಕಾರಣವಾಯಿತು. ಮಕ್ಕಾದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ 100 ವರ್ಷಗಳಷ್ಟು ಹೋರಾಡುತ್ತಿದ್ದಂತ ಜನ ಸಮುದಾಯದ ಮಧ್ಯದಲ್ಲಿ ಈ ನಂಬಿಕೆಯ ವೈಚಾರಿಕ ಏಕತೆ, ವಿಶ್ವಾಸದ ವೈಚಾರಿಕ ಏಕತೆ ಅವರಲ್ಲಿ ಸಹೋದರ್ಯತೆಯನ್ನು ತಂದಿತು ಮಾತ್ರವಲ್ಲ, ಒಂದು ಸೌಹಾರ್ದ ಸಹಬಾಳ್ವೆಯುತ ಸಮಾಜವನ್ನು ನಿರ್ಮಾಣ ಮಾಡಿತು ಅಲ್ಲಿ. ಆ ವೇಳೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಈ ಜಗತ್ತು ಕೊನೆಯಲ್ಲ, ಈ ಜಗತ್ತು ಶಾಶ್ವತವಲ್ಲ, ಇದು ಕೊನೆ ಆಗ್ತದೆ ಒಮ್ಮೆ. ಇಲ್ಲಿ ನಾವು ಮಾಡುವಂತಹ ದುಷ್ಟ ವಿಚಾರಗಳಿಗೆ ಎಲ್ಲಿ ನಮಗೆ ಉತ್ತರ ಸಿಗಬೇಕು? ಉದಾಹರಣೆಗೆ ನಾನು ಹೇಳ್ತೇನೆ, ಒಬ್ಬ 10 ಮಂದಿಯನ್ನು ಕೊಲ್ತಾನೆ. ಒಂದು ವೇಳೆ ಅದು ಸಾಕ್ಷ್ಯಾಧಾರ ಸಮೇತ ಸಾಬೀತಾದರೆ ಆತನಿಗೆ ಒಮ್ಮೆ ಮಾತ್ರ ಮರಣದಂಡನೆ ನೀಡಲಾಗ್ತದೆ. 10 ಮಂದಿಯನ್ನು ಕೊಂದವನಿಗೆ ಒಮ್ಮೆ ಮಾತ್ರ ಮರಣದಂಡನೆ, ಒಮ್ಮೆ ಮಾತ್ರ ಶಿಕ್ಷೆ ಕೊಡಲಾಗ್ತದೆ. 10 ಮಂದಿಯನ್ನು ಕೊಂದವನನ್ನು 10 ಬಾರಿ ಸಾಯಿಸಬೇಕು ಅಂತ ವ್ಯವಸ್ಥೆ ಈ ಜಗತ್ತಿನಲ್ಲಿ ಇಲ್ಲ. 10 ಮಂದಿಯನ್ನು ಕೊಂದವನಿಗೆ 10 ಬಾರಿ ಸಾಯಿಸುವಂತ ಒಂದು ವ್ಯವಸ್ಥೆ ಇದೆ ಪರಲೋಕ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಾಳೆ ಪರಲೋಕದಲ್ಲಿ ನಿಮಗೆ ವಿಚಾರಣೆ ಇದೆ. ತಾಯಿಯ ಉದರದಲ್ಲಿರುವಾಗ, ತಾಯಿಯ ಗರ್ಭದಲ್ಲಿರುವಾಗ ಯಾರಾದ್ರೂ ಬಂದು ನಮಗೆ ಒಂದು ವೇಳೆ ಹೇಳಿದ್ರೆ ಈ ಜಗತ್ತು, ಈ ತಾಯಿಯ ಉದರ ನಿಮಗೆ ಶಾಶ್ವತವಾದಂತ ಬದುಕು ಅಲ್ಲ, ನೀನು 9 ತಿಂಗಳು ಮ್ಯಾಕ್ಸಿಮಮ್ ನಂತರ ನೀವು ಅಲ್ಲಿಂದ ಹೊರಗೆ ಬರ್ತೇನೆ. ಆ ಬಂದಾಗ ಜಗಮಗಿಸುವಂತಹ ದೀಪಗಳು, ರಸ್ತೆಗಳು, ಕಾಂಕ್ರೀಟ್ ಇರುವಂತಹ ರಸ್ತೆಗಳು, ಕಟ್ಟಡಗಳು, ಆಹಾರಗಳು, ಹೋಟೆಲ್ಗಳು, ಇಂತಹ ಸುಂದರವಾದಂತಹ ಒಂದು ಜಗತ್ತು ಇದೆ ಎಂದು ಹೇಳಿದ್ರೆ ನಾವು ಖಂಡಿತವಾಗಿ ನಂಬ್ತಾ ಇರಲಿಲ್ಲ. ಜಗತ್ ಸೃಷ್ಟಿಕರ್ತನ ವ್ಯವಸ್ಥೆ, ತಾಯಿಯ ಉದರದೊಳಗೆ ಒಂದು ಲೋಕ, ಇಲ್ಲಿ ಒಂದು ಲೋಕ, ಇದಕ್ಕೆ ಇಹಲೋಕ ಎಂದು ಹೇಳಲಾಗ್ತದೆ ದುನಿಯಾ.
ಈ ಲೋಕ ಶಾಶ್ವತ ಅಲ್ಲ. ಇಲ್ಲಿ ನಾವು ಏನ್ ಮಾಡ್ತೇವೆ, ಫಮನ್ ಯಅಮಲ್ ಮಿಸ್ಕಾಲ ಜರ್ರತಿನ್ ಖೈರನ್ ಯರ, ನೀವು ಅನುಗಾತ್ರದಷ್ಟು ಒಳಿತನ್ನು ಮಾಡಿದರೆ ಅದನ್ನು ಕೂಡ ನೋಡುವಂತಹ, ನೀವು ಇಲ್ಲಿ ಅನುಗಾತ್ರದಷ್ಟು ಕೆಡುಕನ್ನು ಮಾಡಿದ್ರು ಅದನ್ನು ಕೂಡ ಕಾಣುವಂತಹ ಒಂದು ಲೋಕ ಇದೆ. ನೀವೊಂದು ವೇಳೆ ಸಮಾಜದಲ್ಲಿ ಬಹಳ ಧೀನರಾಗಿ ಬದುಕಿದಾಗ, ನೀವು ಸಜ್ಜನರಾಗಿ ಬದುಕಿದಾಗ, ನೀವು ಎಲ್ಲ ರೀತಿಯ ಕಲ್ಮಶಗಳಿಂದ ದೂರವಿದ್ದು ದೇವಭಕ್ತಿಯೊಂದಿಗೆ ಬದುಕಿದಾಗ, ಆ ಬದುಕಿಗೆ ಸನ್ಮಾನ ಈ ಲೋಕದಲ್ಲಿ ಯಾರು ಕೊಡದಿದ್ದರೆ ಮತ್ತೆ ಆ ಬದುಕಿಗೆ ಅರ್ಥವೇನು? ಆದ್ರೆ ಇದೇ ಸನ್ಮಾನ ಪರಲೋಕದಲ್ಲಿ. ನಿಮ್ಮ ಬದುಕು ಒಂದು ವೇಳೆ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಬದುಕಾದರೆ ಪರಲೋಕ ಎಂಬ ಒಂದು ಲೋಕ ಇದೆ. ಆ ಲೋಕವನ್ನು ನಾವು ಕಂಡಿಲ್ಲ. ಆದರೆ ಪ್ರವಾದಿಗಳು ನಮಗೆ ಬೋಧಿಸಿದ್ದಾರೆ, ಮನುಷ್ಯ ಮರಣದ ನಂತರ ಒಂದು ಲೋಕಕ್ಕೆ ಹೋಗುತ್ತಾನೆ. ಯಾವ ರೀತಿ ತಾಯಿಯ ಉದರದೊಳಗೆ ಹೇಳಿದಾಗ ನಮಗೆ ಗೊತ್ತಿರಲಿಲ್ಲವೋ ಅದೇ ರೀತಿ ಈ ಲೋಕದಲ್ಲಿ ಹೇಳುವಾಗ ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಅತಿ ಹೆಚ್ಚು ಕಷ್ಟ ಬಂದದ್ದು ಪರಲೋಕ ಇದೆ ಎಂದು ಹೇಳುವಾಗ ಜನರು ಅವರನ್ನು ಅಪಹಾಸ್ಯ ಮಾಡ್ತಾ ಇದ್ರು. ಆದರೆ ಈ ಪರಲೋಕ ಎಂಬ ವಿಶ್ವಾಸ ಜನರಲ್ಲಿ ಶಾಂತಿಯನ್ನು ತಂದಿತು, ನ್ಯಾಯವನ್ನು ತಂದಿತು, ನೀತಿಯನ್ನು ತಂದಿತು. ಮಾತ್ರವಲ್ಲ, ಒಂದು ಸೌಹಾರ್ದ ಸಮಾಜಕ್ಕೆ ಅದು ನಾಂದಿ ಹಾಡಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಪ್ರವಾದಿಯ ಬಳಿ ಬರ್ತಾನೆ. ಬರ್ತಾಗ ಪ್ರವಾದಿ ಕೇಳ್ತಾರೆ, ಅಜ್ಞಾನ ಕಾಲದಲ್ಲಿ ಮುಸ್ಲಿಂ ಆಗುವ ಮುಂಚೆ ನೀನು ಮಾಡಿದಂತ ಯಾವುದೇ ಒಂದು ಕರ್ಮ, ಅದನ್ನು ನೆನಪಿಸಿದಾಗ ನಿನಗೆ ಈಗ ರೋಧನ ಅಥವಾ ನಿನಗೆ ಬೇಸರವಾಗುವಂತ ಯಾವುದಾದರೂ ಘಟನೆ ಇದೆ ಎಂದು ಕೇಳಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂಗಾತಿ ಹೇಳುತ್ತಾನೆ, ಪ್ರವಾದಿ ವರಿಯರೇ, ನನಗೆ 6 ಮಂದಿ ಹೆಣ್ಣು ಮಕ್ಕಳಿದ್ರು. 6 ಮಕ್ಕಳನ್ನು ಜೀವಂತವಾಗಿ ನಾನು ಹೂಳಿದ್ದೇನೆ. ಮಕ್ಕಾದಲ್ಲಿ ಒಂದು ವ್ಯವಸ್ಥೆ ಇತ್ತು, ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಹೂಳುವಂತ ಒಂದು ವ್ಯವಸ್ಥೆ ಇತ್ತು. ಆದರೆ ನಾನು ನನ್ನ 6ನೇ ಮಗಳನ್ನು 2 ವರ್ಷ ವಯಸ್ಸಿನ ನಾನು ಸ್ವಲ್ಪ ದೂರ ವ್ಯಾಪಾರಕ್ಕಾಗಿ ಹೋಗಿದ್ದೆ. ಬಂದಾಗ ನನ್ನ ಮನೆಯಲ್ಲಿ 2 ವರ್ಷದ ಒಂದು ಕೂಸು ಇದೆ, ಒಂದು ಬಾಲಕಿ ಇದ್ದಾಳೆ. ಆ ಬಾಲಕಿ ನನ್ನ ಬಾಲಕಿ ಎಂದು ಗೊತ್ತಾದಾಗ ಆ ಬಾಲಕಿಯನ್ನು ನಾನು ಜೀವಂತವಾಗಿ ಹೂಳುವಾಗ ಆ ಬಾಲಕಿ ನನ್ನಲ್ಲಿ ಕೇಳಿದ್ರು, ಅದು ಇಂದು ಕೂಡ ನನ್ನ ಕಿವಿಗೆ ಮಾರ್ಧನಿಸುತ್ತದೆ, ಓ ತಂದೆಯವರೇ, ಓ ನನ್ನ ಅಪ್ಪ, ನನ್ನನ್ನು ಯಾವ ಅಪರಾಧಕ್ಕಾಗಿ ನೀವು ಕೊಲ್ಲುತ್ತಾ ಇದ್ದೀರಿ, ನನ್ನನ್ನು ಯಾವ ಅಪರಾಧಕ್ಕಾಗಿ ನೀವು ಹೂಳುತ್ತಿದ್ದೀರಿ ಎಂಬ ಪ್ರಶ್ನೆ ಕೇಳಿದಾಗ ನಾಳೆ ಪರಲೋಕದಲ್ಲಿ ನಾನು ಯಾವ ರೀತಿ ಉತ್ತರಿಸುವೆನು ಎಂಬ ನನಗೆ ಭಯ ಉಂಟಾದಾಗ ರಾತ್ರಿ ನಾನು ಮಲಗುವುದಿಲ್ಲ. ಪ್ರವಾದಿ ವರಿಯರೇ, ನಾನು ಮಾಡಿದಂತ ಅಂದಿನ ಕಾರ್ಯ ಅದು ಹೆಮ್ಮೆ ಪಡುವಂತಹ ಕಾರ್ಯವಾಗಿತ್ತು. ಆದರೆ ಈಗ ಪರಲೋಕದಲ್ಲಿ ವಿಚಾರಣೆ ಇದೆ ಎಂದು ಗೊತ್ತಾದಾಗ ನನಗೆ ಹೆದರಿಕೆ ಆಗ್ತದೆ. ಯಾಕೆಂದರೆ ಅಲ್ಲಾಹನು ಕೇಳುತ್ತಾನೆ ಪರಲೋಕದಲ್ಲಿ, ಪ್ರತಿಯೊಂದು ಮಗು, ಪ್ರತಿಯೊಂದು ಬಾಲಕಿಯರಲ್ಲಿ, ಪ್ರತಿಯೊಂದು ಸ್ತ್ರೀಯರಲ್ಲಿ, ಪ್ರತಿಯೊಂದು ಹುಡುಗಿಯರಲ್ಲಿ ಕೇಳಲಾಗುವುದು, ಯಾವ ಅಪರಾಧಕ್ಕಾಗಿ ನಿನ್ನ ತಂದೆ ನಿನ್ನನ್ನು ಕೊಂದಿದ್ದೆಂದು ಕೇಳಲಾಗುವುದು. ತಂದೆ ಕಟಕಟೆಯಲ್ಲಿ ನಿಂತು ಅಲ್ಲಾಹನಿಗೆ ಉತ್ತರಿಸಬೇಕಾಗ್ತದೆ, ಸೃಷ್ಟಿಕರ್ತನಿಗೆ ಉತ್ತರಿಸಬೇಕಾಗ್ತದೆ. ಈ ಜಗತ್ತಿನಲ್ಲಿ ಬದುಕುವಂತ ಅವಕಾಶ ಪ್ರತಿಯೊಬ್ಬರಿಗೆ ನೀಡಬೇಕೆಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂಬೋಧಿಸಿದ್ರು. ಹೀಗೆ ಮನುಷ್ಯ ಜೀವನದಲ್ಲಿ ಅದೆಷ್ಟೋ ಘಟನೆಗಳಿವೆ. ಮಾನವೀಯ ಸಂಬಂಧವನ್ನು ಮರುಜೋಡಿಸಿದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾನವೀಯ ಸಂಬಂಧಗಳು ಮರುಜೋಡಿಸಿದ್ರು. ತಂದೆ ತಾಯಿಯಂದಿರ ಬಗ್ಗೆ ನೋಡಿ, ಇಲ್ಲಿ ವೃದ್ಧಾಶ್ರಮಗಳಿವೆ. ಇಡೀ ದೇಶದಲ್ಲಿ ಮುಸಲ್ಮಾನರ ವೃದ್ಧಾಶ್ರಮ ಇಲ್ಲ. ಇಡೀ ದೇಶದಲ್ಲಿ ಮುಸಲ್ಮಾನರಿಗೆ ಯಾವುದೇ ವೃದ್ಧಾಶ್ರಮ ಇಲ್ಲ. ಯಾಕೆಂದ್ರೆ ತಂದೆ ತಾಯಿ ವೃದ್ಧರಾದಾಗ ಹೆಚ್ಚು ಸೇವೆ ಮಾಡಬೇಕೆಂದು, ಆ ಸೇವೆ ನಿಮ್ಮ ಆರಾಧನೆಯಾಗಿದೆ ಮತ್ತು ಪರಲೋಕ ಮೋಕ್ಷದ ಮಾರ್ಗವಾಗಿದೆ ಎಂದು ಪ್ರವಾದಿ ಸಂಬೋಧಿಸಿದ ಕಾರಣಕ್ಕಾಗಿ ಒಬ್ಬನೇ ಒಬ್ಬ ಮುಸ್ಲಿಂ ಪೇರೆಂಟ್, ಮುಸ್ಲಿಂ ತಂದೆ ತಾಯಿ ಬೀದಿ ಬದಿಯಲ್ಲಿ ನಿಮಗೆ ಕಾಣಲು ಸಿಗುವುದಿಲ್ಲ. ಯಾಕೆಂದರೆ ಅಂತಹ ಸಂದರ್ಭಗಳಲ್ಲಿ ಪವಿತ್ರ ಕುರಾನ್ ಹೇಳುತ್ತದೆ, ಅವರೊಂದಿಗೆ ಕಾರುಣ್ಯದಿಂದ, ಅನುಗ್ರಹದಿಂದ ವರ್ತಿಸಿರಿ, ಅವರ ಮುಂದೆ ನಿಲ್ಲುವಾಗ ಬಾಗಿಕೊಂಡು ನಿಲ್ಲಿರಿ. ಮಾತ್ರವಲ್ಲ, ಅವರಲ್ಲಿ ಮಾತಾಡುವಾಗ ಬಹಳ ನಮ್ರತೆಯಿಂದ ಮಾತಾಡಿರಿ. ತಂದೆ ತಾಯಿ ಒಂದು ವೇಳೆ ವೃದ್ಧರಾದಾಗ ಅವರು ನಿಮ್ಮನ್ನು ಅವಲಂಬಿಸುತ್ತಾರೆ. ಒಂದು ವೇಳೆ ಅವಲಂಬಿಸಿದಾಗ ಅವರನ್ನು ಯಾವುದೇ ರೀತಿಯ ಹಿಂಸೆಯನ್ನು ಕೊಡದೆ, ಯಾವುದೇ ರೀತಿಯ ಉಪದ್ರವಗಳನ್ನು ಮಾಡದೆ, ಅವರನ್ನು ಸೇವಾ ಮನೋಭಾವದಿಂದ ನೀವು ಒಂದು ವೇಳೆ ಅವರಿಗೆ ತೃಪ್ತಿಯನ್ನು ಕೊಟ್ಟರೆ ನೀವು ಸ್ವರ್ಗ ಪ್ರವೇಶಿಸುತ್ತೀರಿ ಎಂದು ಪ್ರವಾದಿ ಮುಹಮ್ಮದ್ ಸಂಬೋಧಿಸಿದ್ರು. ಆದ್ದರಿಂದಲೇ ನಮಗೆ ಹೆದರಿಕೆ, ಒಂದು ವೇಳೆ ನಮ್ಮ ವೃದ್ಧ ತಂದೆ ತಾಯಿ ಏನಾದರೂ ನಮಗೆ ಶಾಪ ಹಾಕಿದ್ರೆ ನಾನು ನಶಿಸಿ ಹೋಗುತ್ತೇನೆ, ಇಹಲೋಕದಲ್ಲಿ ಮಾತ್ರವಲ್ಲ ಪರಲೋಕದಲ್ಲಿ ನಮಗೆ ನಾಶ ಇದೆ ಎಂದು ಬೋಧಿಸಿದವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ತಂದೆ ತಾಯಿಯ ಹಳಸಿದ ಸಂಬಂಧವನ್ನು ಮರುಸ್ಥಾಪಿಸಿದರು. ಹೆಣ್ಣನ್ನು ಜೀವಂತವಾಗಿ ಹೂಳುತ್ತಿದ್ದಂತ ಸಮಾಜದಲ್ಲಿ ಹೇಳಿದ್ರು, ಒಬ್ಬ ವ್ಯಕ್ತಿಗೆ 4 ಮಂದಿ ಹೆಣ್ಣು ಮಕ್ಕಳಿದ್ದರೆ ಆ ಹೆಣ್ಣು ಮಕ್ಕಳಿಗೆ ಉತ್ತಮವಾದಂತ ತರಬೇತಿಯನ್ನು ನೀಡಿದರೆ ಮತ್ತು ಉತ್ತಮ ಸ್ಥಳಕ್ಕೆ ಮದುವೆ ಮಾಡಿಸಿಕೊಟ್ಟರೆ ಅಂತಹ ತಂದೆ
ಒಂದು ವೇಳೆ ದಾರಿದ್ರ್ಯ ಆ ತಂದೆಗೆ ಇದೆ, ಆ ದಾರಿದ್ರ್ಯ ಮಧ್ಯೆಯೂ ಕೂಡ ಆ ತಂದೆ ತನ್ನ ಹೆಣ್ಮಕ್ಕಳನ್ನು ಪೋಷಿಸುತ್ತಾನೆ ಎಂದಾದರೆ ಆತ ಕೂಡ ಸ್ವರ್ಗ ಪ್ರವೇಶಿಸುತ್ತಾನೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸುತ್ತಾರೆ. ಅಂತಹ ಉದಾತ್ತವಾದಂತಹ ಮಾನವ ಸಂಬಂಧಗಳನ್ನು ಮರು ಸಮೀಕರಿಸಿದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅನಾಥರ ಬಗ್ಗೆ, ನಾನು ಅನಾಥಾಲಯ ಬಗ್ಗೆ ಅದರ ಬಹಳ ವಿರೋಧಿ. ಅನಾಥಾಲಯಗಳನ್ನು ಸ್ಥಾಪಿಸಬಾರದು. ಯಾಕೆಂದರೆ ಅನಾಥಾಲಯಗಳು ಸ್ಥಾಪಿಸಿದರೆ ಅದರಲ್ಲಿ ಪೋಷಣೆ, ಅದರಲ್ಲಿ ಬದುಕುವಂತಹ ಮಕ್ಕಳು ಅಥವಾ ಅದರಲ್ಲಿ ಇರುವಂತಹ ಮಕ್ಕಳಿಗೆ ಒಂದು ರೀತಿಯ ಭಾವ ಇರ್ತದೆ, ನಾನು ಅನಾಥ, ಅವರಿಗೆ ಅನಾಥ ಪ್ರಜ್ಞೆ ಬರಬಾರದು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ನಿಮ್ಮ ಮಕ್ಕಳಂತೆ ಅವರನ್ನು ಕೂಡ ಪೋಷಿಸಿರಿ, ಸಾಕಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಯಾರಾದರೂ ಅನಾಥರನ್ನು ಪೋಷಿಸುತ್ತಾನೋ, ಅವರ ಎಲ್ಲ ಬೇಕು ಬೇಡಗಳನ್ನು ಪೂರ್ತೀಕರಿಸುತ್ತಾನೋ, ಅವರ ಆಗ್ರಹಗಳನ್ನು ಪೂರ್ತೀಕರಿಸುತ್ತಾನೋ, ನಾನು ಮತ್ತು ಅವನು ಎರಡು ಬೆರಳುಗಳನ್ನು ತೋರಿಸಿ ಸ್ವರ್ಗದಲ್ಲಿ ಈ ರೀತಿ ಇರ್ತೇವೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸುತ್ತಾನೆ. ಆದ್ದರಿಂದ ಅನಾಥರನ್ನು ಅನಾಥಾಲಯದಲ್ಲಿ ಬಿಟ್ಟು ಉಪ್ಪಿಲ್ಲದಂತಹ ಸಾರನ್ನು ಕೊಡುವುದು, ಉಪ್ಪಿಲ್ಲದಂತಹ ಗಂಜಿಯನ್ನು ಕೊಡುವುದು, ನಾವು ಅನಾಥಾಶ್ರಮವನ್ನು ನಾವು ಮಾಡಿದ್ದೇವೆ ಎಂದು ಹೇಳುವುದು, ಇದು ಇಸ್ಲಾಮಿನಲ್ಲಿ ಅವಕಾಶವೇ ಇಲ್ಲ. ಅನಾಥಾಲಯ ಕಟ್ಟುವ ಬದಲು ಆ ಅನಾಥರನ್ನು ಸಮಾಜದ ಅನಾಥರಿಗೆ ತಂದೆಯ ಸ್ಥಾನದಲ್ಲಿ ನಿಂತು ಅವರೆಲ್ಲ ಅಗತ್ಯಗಳನ್ನು ಪೂರ್ತೀಕರಿಸಬೇಕು, ಅಂತಹವರು ಸ್ವರ್ಗ ಪ್ರವೇಶಿಸುತ್ತಾರೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂಬೋಧಿಸುತ್ತಾರೆ. ಅಲ್ಲಾಹನ ಪ್ರವಾದಿ ತನ್ನ ಕೊನೆಯ ವಿದಾಯ ಭಾಷಣದಲ್ಲಿ ಹೇಳಿದರು. ಈಗ ನಾನು ಓದಿದಂತಹ ವಚನದ ಅರ್ಥವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನ ಪ್ರವಾದಿ ಅಲ್ಲಾಹನು ಹೇಳುತ್ತಾರೆ, ವಅಬುದುಲ್ಲಾಹ ವಲಾ ತುಶ್ರಿಕು ಬಿಹಿ ಶೈಆ ವಬಿಲ್ ವಾಲಿದೈನಿ ಇಹ್ಸಾನ. ನೀವು ನಿಮ್ಮ ತಂದೆ ತಾಯಿಯವರೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಿರಿ, ನೀವು ನಿಮ್ಮ ತಂದೆ ತಾಯಿಯೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಿರಿ ಮತ್ತು ನಿಮ್ಮ ನೆರೆಯವರಲ್ಲಿ ನೀವು ಉತ್ತಮ ರೀತಿಯಲ್ಲಿ ವರ್ತಿಸಿರಿ. ನೀವು ಪ್ರಯಾಣಿಸುವಾಗ ನಿಮ್ಮ ಬಲಬದಿಯಲ್ಲೋ ಎಡಬದಿಯಲ್ಲಿ ಇರುವಂತಹ ಜನರಲ್ಲೂ ಕೂಡ ನೀವು ಉತ್ತಮ ರೀತಿಯಲ್ಲಿ ವರ್ತಿಸಿರಿ ಮತ್ತು ಯಾತ್ರಿಕ ನಿಮ್ಮ ಸಮಾಜದಲ್ಲಿ ಬಂದರೆ ಆ ಯಾತ್ರಿಕರೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಿರಿ. ಇದು ಅಲ್ಲಾಹನ ಆದೇಶವಾಗಿದೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಅಲ್ಲಾಹನ ಆದೇಶವಾಗಿದೆ. ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬನ ಜೊತೆ ಹೀಗೆ ಹೋಗ್ತಾ ಇದ್ರು. ಒಂದು ಮರ ಸಿಕ್ಕಿತು. ಅವರು ಮಿಸ್ವಾಕ್ ಅಂದರೆ ಈಗ ನಾವು ಏನೇನೋ ಟೂತ್ ಬ್ರಷ್ ಹೇಳ್ತೇವೆ, ಅವರು ಒಂದು ನೀಮ್ ಎಂಬ ಗಿಡದ ಗೆಲ್ಲನ್ನು ಅದನ್ನು ಮಿಸ್ವಾಕ್ ಮಾಡಿ ಯೂಸ್ ಮಾಡ್ತಿದ್ರು. ಒಂದು ಗೆಲ್ಲನ್ನು ಕಡಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅದನ್ನು ಎರಡು ತುಂಡು ಮಾಡಿದ್ರು. ಒಂದು ತುಂಡು ಸ್ವಲ್ಪ ಓರೆಯಾಗಿತ್ತು, ಒಂದು ತುಂಡು ಸ್ವಲ್ಪ ಸ್ಟ್ರೇಟ್ ಆಗಿತ್ತು. ಆ ಸ್ಟ್ರೇಟನ್ನು ಅವನಿಗೆ ಕೊಟ್ಟರು, ಓರೆಯನ್ನು ತಾನು ಇಟ್ಟುಕೊಂಡ್ರು. ಆಗ ಅವನು ಹೇಳಿದ, ಪ್ರವಾದಿ ವರೆಯರೇ, ತಾವಷ್ಟು ಮಹಾನರು, ಆ ಓರೆ ನನಗೆ ಕೊಡಿ, ಆ ಸ್ಟೇಟನ್ನು ತಾವಿಟ್ಟುಕೊಳ್ಳಿ. ಆಗ ಅಲ್ಲಾಹನ ಪ್ರವಾದಿ ಹೇಳಿದ್ರು, ಕೇವಲ ಆರಾಧನೆಗಳನ್ನು ಮಾತ್ರ ಅಲ್ಲಾಹನ್ನು ಕೇಳುವುದಲ್ಲ, ಬದಲಾಗಿ ನಿನ್ನ ಜೊತೆ ನಾನು ಕಳೆದಂತಹ ನಿಮಿಷಗಳನ್ನು ಕೂಡ ನಾನು ಉತ್ತರಿಸಬೇಕಾಗ್ತದೆ. ನಿನ್ನ ಜೊತೆ ಇರುವವರ ಜೊತೆ ನೀನು ಯಾವ ರೀತಿ ನ್ಯಾಯ ಪಾಲಿಸಿದ್ದಿ ಎಂದು ಕೇಳಿದಾಗ ನಾನು ಯಾವ ರೀತಿ ಉತ್ತರಿಸಲಿ? ಆದ್ದರಿಂದ ನನಗೆ ಅಲ್ಲಾಹನ ಭಯವಿದೆ. ನಾಳೆ ಪರಲೋಕದಲ್ಲಿ ಆ ಭಯಾನಕ ಮತ್ತು ಭೀಕರತೆಯನ್ನು ಕಂಡು ನನ್ನ ವಿರುದ್ಧ ನೀನು ಎಂದು ವ್ಯಾಜ್ಯ ಕೊಟ್ಟರೆ ನಾನು ಶಿಕ್ಷಿಸಲ್ಪಡುತ್ತೇನೆ. ಆದ್ದರಿಂದ ನಿನ್ನ ಮೇಲೆ ನನ್ನ ಹಕ್ಕಿದೆ ಎಂದು ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಉದ್ದವಾಗಿದ್ದಂತಹ ನೇರವಾಗಿದ್ದಂತಹ ಗೆಲ್ಲನ್ನು ಅವನಿಗೆ ಕೊಡ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಮಾನವ ಹಕ್ಕುಗಳು ಮತ್ತು ಮಾನವ ಸಂಬಂಧಗಳು. ಇವತ್ತು ಧರ್ಮಾಧಾರಿತ ವ್ಯವಸ್ಥೆಯನ್ನು ಸ್ಥಾಪಿಸಲು ಹೋದಾಗ ನಾವು ಬಹಳ ಕ್ರೂರಿಗಳಾಗಿ ಮಾರ್ಪಡ್ತಾ ಇದ್ದೇವೆ. ಯಾವ ಧರ್ಮ ಇಲ್ಲದಂತಹ ಕಾಲದಲ್ಲಿ ಧರ್ಮವನ್ನು ಸ್ಥಾಪಿಸಲು ಪ್ರವಾದಿಗಳು ಬಂದರು. ಅದಕ್ಕಿಂತ ಮುಂಚೆ ಜೀವಂತವಾಗಿ ಹೂಳಲ್ಪಡುತ್ತಿದ್ದಂತಹ ಹೆಣ್ಮಕ್ಕಳು, ನಿತ್ಯ ಶರಾಬ್ ಕುಡಿಯುವಂತಹ ಶರಾಬಿಗಳು, ನಿತ್ಯ ಜೂಜಾಟ ಆಡುವಂತಹ ಜೂಜುಕೋರರು, ಬಡ್ಡಿ ತಿನ್ನುವಂತಹ ಬಡ್ಡಿಕೋರರು ಎಲ್ಲರೂ ಇದ್ದಂತಹ ಸಮಾಜವನ್ನು ಶುಭ್ರ ಸಮಾಜವಾಗಿ ಮಾಡಿದ್ರು. ಮಾಡಿದ್ದು ಧರ್ಮವಾಗಿತ್ತು. ಆದರೆ ಇಂದು ಅದೇ ಧರ್ಮ ಜನರ ಮಧ್ಯೆ ವೈಷಮ್ಯ, ಧರ್ಮ ಮನುಷ್ಯರ ಮಧ್ಯೆ ಶತ್ರುತ್ವಕ್ಕೆ ಕಾರಣವಾಗಿದೆ ಎಂದಾದರೆ ಅವರು ಧರ್ಮಿಷ್ಠರಲ್ಲ, ಅವರು ಧರ್ಮ ತಿಳಿಯದವರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾನವ ಸಮಾಜದಲ್ಲಿ ಪ್ರತಿಯೊಬ್ಬರ ಹಕ್ಕನ್ನು ನಾವು ಸಂರಕ್ಷಿಸಬೇಕು. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಸ್ಲಾಮಿ ವ್ಯವಸ್ಥೆಯಲ್ಲಿ ಒಂದು ಹಕ್ಕು ಕೂಡ ಇದೆ, ಅದನ್ನು ಕೂಡ ಹೇಳಬಯಸ್ತೇನೆ ನಾನು. ಅನೇಕ ಹಕ್ಕುಗಳಿವೆ. ಯುದ್ಧ ಸಂದರ್ಭಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಯುದ್ಧ ಭೂಮಿಯಲ್ಲಿ ವೃದ್ಧರು ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡಿರಿ. ಅಲ್ಲಾಹನ ಪ್ರವಾದಿ ಹೇಳ್ತಾರೆ. ಯಾವ ಕಾಲದಲ್ಲಿ
ಕಲಿಂಗ ಯುದ್ಧದಲ್ಲಿ ಅಶೋಕ ಯುದ್ಧ ಮಾಡಿ ಲಕ್ಷಗಟ್ಟಲೆ ಜನರ ಮಾರಣ ಹೋಮ ಮಾಡಿದ ಬಳಿಕ ಪಶ್ಚಾತ್ತಾಪಟ್ಟು ಧರ್ಮವನ್ನು ಮತಾಂತರಗೊಂಡಂತಹ ಅಶೋಕರ ಚರಿತ್ರೆಯನ್ನು ಓದುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಸಂಗಾತಿಯನ್ನು ನಿರ್ಬಂಧಿತ ಅವಸ್ಥೆಯಲ್ಲಿ ಯುದ್ಧ ಮಾಡಲು ಅಗತ್ಯ ಬಿದ್ದಾಗ ತನ್ನ ಸೇನಾನಿಗಳಿಗೆ ಆದೇಶಿಸುತ್ತಾರೆ, ವೃದ್ಧರು ಒಂದು ವೇಳೆ ಯುದ್ಧ ಭೂಮಿಯಲ್ಲಿ ಸಿಕ್ಕಿದರೆ ಅವರ ಮೇಲೆ ಕೈ ಮಾಡಬಾರದು, ಮಕ್ಕಳನ್ನು ಕೊಲ್ಲಬಾರದು, ಸ್ತ್ರೀಯರ ಮೇಲೆ ಕೈ ಮಾಡಬಾರದು, ಫಲ ನೀಡುವಂತಹ ಮರಗಳ ಗೆಲ್ಲುಗಳನ್ನು ಕಡಿಯಬಾರದು. ಮಾತ್ರವಲ್ಲ, ನಿನ್ನನ್ನು ಕೊಲ್ಲಲು ಬಂದಂತಹ ಶತ್ರು ಆತ ನಿರಾಯುಧನಾಗಿ ಬಿದ್ದಾಗ ನಿನ್ನಲ್ಲಿ ಆಶ್ರಯ ಕೇಳಿದಾಗ ಆತನನ್ನು ಕೂಡ ಕೊಲ್ಲಬಾರದು. ಶತ್ರುಗಳು ನಿನ್ನ ಕೈಗೆ ಕೈದಿಯಾಗಿ ಸಿಕ್ಕಿದರೆ ಮುಖಕ್ಕೆ ಹೊಡೆಯಬೇಡಿರಿ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಕೂಡ ಮಾನವತೆಯ ಸಂದೇಶವನ್ನು ಬೋಧಿಸಿದರು. ಈ ಜಗತ್ತಿನಲ್ಲಿ ಬಂದಂತ ಎಲ್ಲ ಮಹಾಪುರುಷರು ಯುದ್ಧ ಮಾಡಿದ್ದಾರೆ. ಈ ಜಗತ್ತಿನಲ್ಲಿ ಬಂದಿರುವಂತ ಎಲ್ಲ ಮಹಾಪುರುಷ ಯುದ್ಧ ಮಾಡಿದ್ದಾರೆ. ಶ್ರೀಕೃಷ್ಣರ ಯುದ್ಧ ನಮಗೆ ಕಾಣ್ತದೆ, ಶ್ರೀರಾಮರ ಯುದ್ಧ ನಮಗೆ ಕಾಣ್ತದೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಯುದ್ಧ ಮಾಡಿದ್ರು. ಆದರೆ ಯುದ್ಧ ಯಾತಕ್ಕಾಗಿ ಮಾಡಿದ್ರು? ತನ್ನ ಭೂಮಿಯನ್ನು ವಿಸ್ತರಿಸಲು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕಾಗಿ ಅವರು ಹೂಡಿದ ಯುದ್ಧಗಳಲ್ಲ, ಬದಲಾಗಿ ಅನ್ಯಾಯ ಮತ್ತು ಅನೀತಿಯನ್ನು ಸ್ಥಾಪಿಸಲಿಕ್ಕಾಗಿ ದಂಡೆಡ್ಡಿ ಬಂದಂತಹ ಸೈನಿಕರ ವಿರುದ್ಧ ಹೋರಾಡಿದ್ರು. ಆಗಲೂ ಕೂಡ ಮಾನವೀಯತೆಯನ್ನು ಕೂಡ ಅಲ್ಲಿ ಪ್ರತಿಪಾದಿಸಿದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಪ್ರವಾದಿಯ ಸಂದೇಶ ಜಗತ್ತಿನಾದ್ಯಂತ ಇನ್ನೂ ಕೂಡ ಪ್ರಸಾರಗೊಳ್ಳಬೇಕಾಗಿದೆ. ಒಮ್ಮೆ ಪ್ರವಾದಿಯ ಬಳಿ ಒಬ್ಬ ಬಾಲಕ ಬಂದು ಪಾರಿವಾಳದ ಮರಿ ಕೊಡ್ತಾನೆ. ಪ್ರವಾದಿ ಕೇಳ್ತಾರೆ, ಈ ಪಾರಿವಾಳದ ಮರಿ ನಿನಗೆ ಎಲ್ಲಿ ಸಿಕ್ಕಿತು ಬಾಲಕ? ನಾನು ಕಾಡಿನಾಚೆ ಹೋಗಿದ್ದೆ, ಅಲ್ಲಿ ಒಂದು ಗುಡಿಸಲು ಅಲ್ಲಿ ಒಂದು ಗೂಡನ್ನು ಕಂಡೆ. ಆ ಗೂಡಲ್ಲಿ ಪಾರಿವಾಳದ ಮರಿಯನ್ನು ನಾನು ಕಂಡೆ. ನನ್ನ ಪ್ರವಾದಿಗೆ ನಾನು ಕೊಡುಗೆ ನೀಡಬೇಕು, ಗಿಫ್ಟ್ ನೀಡಬೇಕು ಎಂಬ ಸನ್ಮಾನ ಮಾಡಬೇಕೆಂಬ ಉದ್ದೇಶದಿಂದ ಈ ಪಾರಿವಾಳದ ಸುಂದರವಾದಂಥ ಮರಿಯನ್ನು ತಂದಿದ್ದೇನೆ ಪ್ರವಾದಿ ಒಡೆಯರೇ. ಆಗ ಪ್ರವಾದಿ ಕೇಳುತ್ತಾರೆ, ಈ ಮರಿಯನ್ನು ತಂದಾಗ ಇದರ ತಾಯಿ ಪಾರಿವಾಳ ನೋಡಿಲ್ಲವೇ? ಆಗ ಆ ಬಾಲಕ ಹೇಳುತ್ತಾನೆ, ನೋಡಿದೆ ಪ್ರವಾದಿ ಒಡೆಯರೇ, ಮಾತ್ರ ಅಲ್ಲ ಅದನ್ನು ಸಂರಕ್ಷಿಸಲಿಕ್ಕಾಗಿ ನನ್ನಿಂದ ಕಸಿದುಕೊಳ್ಳಿಕ್ಕಾಗಿ ಅದು ಬಹಳಷ್ಟು ಪ್ರಯತ್ನ ಪಟ್ಟಿತು, ಆದರೂ ಕೂಡ ನಾನು ಅದನ್ನು ವಂಚಿಸಿ ನಿಮಗೆ ತಂದಿದ್ದೇನೆ. ಅಲ್ಲಾಹನ ಪ್ರವಾದಿಯ ಕಣ್ಣಲ್ಲಿ ಕಣ್ಣೀರು ಬಂತು. ಆಗ ಅಲ್ಲಾಹನ ಪ್ರವಾದಿ ಕೇಳುತ್ತಾರೆ, ಓ ಬಾಲಕ, ಒಂದು ವೇಳೆ ನಿನ್ನ ಉದ್ದೇಶ ನನ್ನ ತೃಪ್ತಿ ಎಂದಾದರೆ ನನ್ನ ತೃಪ್ತಿ ಇರುವುದು ಒಂದು ಮರಿ ಇಲ್ಲದಾಗ ಪ್ರಲಾಪಿಸುವಂತಹ ತಾಯಿಗೆ ಮರಳಿ ಸಿಕ್ಕಿದಾಗ ಆಗುವ ಸಂತೋಷ, ಅದುವೇ ನನ್ನ ತೃಪ್ತಿ. ಹೋಗಿ ಆ ಗೂಡಿನಲ್ಲಿ ಅದನ್ನು ಹೋಗಿ ಇಡು ಎಂದು ಪ್ರವಾದಿ ಸಂಬೋಧಿಸುತ್ತಾರೆ. ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲ, ಪ್ರಾಣಿಗಳಲ್ಲೂ ಮಾತೃ ವಾತ್ಸಲ್ಯವನ್ನು ಕಲಿಸಿದಂತಹ ವ್ಯಕ್ತಿತ್ವವಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಮ್ಮೆ ಒಂದು ಒಂಟೆಯನ್ನು ನೋಡುತ್ತಾರೆ. ಆ ಒಂಟೆಯನ್ನು ಕಂಡಾಗ ಒಂಟೆ ಕಣ್ಣಲ್ಲಿ ಕಣ್ಣೀರಿದೆ. ಆಗ ಅಲ್ಲಾಹನ ಪ್ರವಾದಿ ಕೇಳಿ, ಈ ಒಂಟೆಯ ಮಾಲಕ ಯಾರು? ಆಗೊಬ್ಬ ವ್ಯಕ್ತಿ ಬಂದು ಹೇಳ್ತಾರೆ, ನಾನು ಪ್ರವಾದಿ ಒಡೆಯರೇ, ಈ ಒಂಟೆ ನನ್ನಲ್ಲಿ ರೋಧಿಸ್ತಾ ಇದೆ. ಇದು ಯುವಕನಾಗಿದ್ದಾಗ ಇದರ ಯೌವನ ಪ್ರಯಾಣದಲ್ಲಿ ಇದರಲ್ಲಿ ಬಹಳಷ್ಟು ನೀನು ಕೆಲಸ ಮಾಡಿಸಿದ್ದಿ. ಈಗ ಅದು ದುರ್ಬಲವಾದಾಗ ಅನ್ನ ನೀರು ಕೊಡದೆ, ಅದಕ್ಕೆ ಆಹಾರ ಕೊಡದೆ ಅದನ್ನು ಹಾಗೆ ನೀನು ಬಿಟ್ಟಿದ್ದಿ. ಹೀಗೆ ನನಗೆ ರೋಧಿಸ್ತದೆ. ನಾಳೆ ಪರಲೋಕದಲ್ಲಿ ಇದರ ವಿರುದ್ಧ ನಾನು ನಿನ್ನ ವಿರುದ್ಧ ವಕಾಲತ್ತು ವಹಿಸುತ್ತೇನೆ. ನಿಮ್ಮಲ್ಲಿ ಒಂದು ವೇಳೆ ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳು ಯೌವನಾವಸ್ಥೆಯಲ್ಲಿ ಇದ್ದಾಗ ಒಂದು ವೇಳೆ ನೀವು ಉಪಯೋಗಿಸಿದ್ದೀರಿ ಎಂದಾದರೆ ಅದು ವೃದ್ಧಾಪ್ಯಕ್ಕೆ ಬಂದಾಗಲೂ ಕೂಡ ಅದನ್ನು ಪೋಷಿಸಿರಿ, ಸಾಕಿರಿ ಎಂದು ಪ್ರಾಣಿಗಳಲ್ಲೂ ಕೂಡ ಪಿತೃವಾತ್ಸಲ್ಯ ಮಾತೃವಾತ್ಸಲ್ಯವನ್ನು ಬೋಧಿಸಿದಂತಹ ಮಹಾನ್ ವ್ಯಕ್ತಿಯಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದರೆ ಇವತ್ತು ದುರದೃಷ್ಟ, ಆ ಪ್ರವಾದಿ ಅನುಯಾಯಿಗಳನ್ನು ಭಯೋತ್ಪಾದಕರು, ದೇಶದ್ರೋಹಿಗಳು, ಮೂಲಭೂತವಾದಿಗಳು, ಫಂಡಮೆಂಟಲಿಸ್ಟ್ಗಳು ಎಂದು ಅಭಿಸಂಬೋಧಿಸುವಾಗ ಖೇದ ಇದೆ ನಮಗೆ. ಜಗತ್ತಿನಲ್ಲಿ ಯಾವುದೋ ರಾಜಕೀಯ ಹಿತಾಸಕ್ತಿಗಾಗಿ ಆಗುವಂತಹ ಯುದ್ಧಗಳು, ಅದಕ್ಕೆ ಧರ್ಮವನ್ನು ಸಮೀಕರಿಸಬೇಡಿ. ಇರಾಕ್ನಲ್ಲಿ ನಡೀತಾ ಇರುವುದು ಅದು ರಾಜಕೀಯ ಯುದ್ಧ. ಸಿರಿಯಾದಲ್ಲಿ ನಡೀತಾ ಇರುವುದು ಅದು ರಾಜಕೀಯ ಯುದ್ಧ. ಈ ಮುಸ್ಲಿಂ ರಾಷ್ಟ್ರಗಳು ನಡೀತಾ ಇರುವುದು ರಾಜಕೀಯ ಯುದ್ಧ. ತನಗೆ ಅಧಿಕಾರ ಬೇಕೆಂಬ ಅಧಿಕಾರ ಲಾಲಸೆ, ಅವರಲ್ಲಿ ಧರ್ಮ ಇಲ್ಲ. ಧರ್ಮ ಇರುವವರು ಎಂದು ಕೂಡ ಅಧಿಕಾರದ ಆಸೆಗಾಗಿ ಮನುಷ್ಯರನ್ನು ಕೊಲ್ಲುವುದಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಒಂದು ವೇಳೆ ನಿನ್ನ ವಿರೋಧಿಸಿದವರು ಯುದ್ಧ ಭೂಮಿಯಲ್ಲಿ ನಿನ್ನ ಕೈಗೆ ಸಿಕ್ಕಿದರೆ ಮತ್ತು ಆತ ಪ್ರಾಣ ರಕ್ಷಣೆಗಾಗಿ ನಿನ್ನಲ್ಲಿ ಗೋಗೆರೆದರೆ ಆತನನ್ನು ಸುರಕ್ಷಿತ ಸ್ಥಳಕ್ಕೆ ಹೋಗಿ ಬಿಟ್ಟುವ ಎಂದು ಹೇಳಿದಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗಳು ಒಂದು ವೇಳೆ ನಿರಾಯುಧ, ನಿಸ್ಸಹಾಯಕ, ಏನೂ ಮಾಡದಂತಹ ಮಕ್ಕಳನ್ನು ಮತ್ತು ಮಹಿಳೆಯರನ್ನು, ವೃದ್ಧರನ್ನು ಕೊಲ್ಲುವುದಾದರೆ ಇಸ್ಲಾಮಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾನು ಅಲ್ಲಾಹನನ್ನು ಸ್ತುತಿಸುತ್ತೇನೆ. ISIS ಎಂಬ
ICC ಎಂದು ಹೇಳುವಂಥ ISIS ಎಂಬ ಭಯೋತ್ಪಾದಕ ಸಂಘಟನೆಯ ನಾಯಕನನ್ನು ಕೊಲ್ಲಲಾಯಿತು. ಪ್ರಪ್ರಥಮವಾಗಿ ಜಗತ್ತಿನಲ್ಲಿ ಯಾವುದೇ ಒಂದು ಸಂಘಟನೆಯನ್ನು ಇಸ್ಲಾಮಿಗೆ ಸಮೀಕರಿಸಿ ವಿಫಲಗೊಂಡಂತ ಪ್ರಥಮ ಕೇಸ್ ಅದು. ಜಗತ್ತಿನ 170 ಕೋಟಿ ಮುಸಲ್ಮಾನರು ಒಂದೇ ವಾಕ್ಯದಲ್ಲಿ ಹೇಳಿದ್ರು, ISIS ಇದು ಅಥವಾ ICC ಇದು ಇಸ್ಲಾಮಿ ಸಂಘಟನೆಯಲ್ಲ, ಇಸ್ಲಾಮಿಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಒಂದು ವೇಳೆ ಅವರು ನಮ್ಮ ಕೈಗೆ ಸಿಕ್ಕಿದ್ರೆ ನಾವು ಸಾಯಿಸ್ತೇವೆ. ಯಾಕೆಂದ್ರೆ ಹಿಂಸೆಯಿಂದ ಯಾವುದೇ ಪರಿವರ್ತನೆಯನ್ನು ಮಾಡಬಾರದು ಎಂದು ಬೋಧಿಸಿದವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾರ ಹಕ್ಕಿಗಾಗಿ ನೀವು ಬಾಂಬ್ ಸ್ಫೋಟಿಸುತ್ತೀರಿ? ಮಾರ್ಕೆಟ್ಗೆ ಹೋದ ಒಬ್ಬ ವ್ಯಕ್ತಿಯನ್ನು ಏನು ಮಾಡದಂತ, ತಪ್ಪು ಮಾಡದಂತ ಅಸಹಾಯಕನು ಯಾರದೋ ಒಬ್ಬ ಕೃತ್ಯಕ್ಕೆ ಬಲಿಯಾಗುತ್ತಾನೆಂದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಬೇರೇನಿದೆ, ಅನೀತಿ ಬೇರೇನಿದೆ? ಆದ್ದರಿಂದ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಉನ್ಸುರ್ ಅಖಾಕ ವಾಲಿಬನ್ ಔ ಮದ್ಲೂಮ, ಅಕ್ರಮಿ ಮತ್ತು ಆಕ್ರಮಿಸಲ್ಪಟ್ಟ ಇಬ್ಬರನ್ನು ಕೂಡ ನೀವು ಸಹಾಯ ಮಾಡಿರಿ. ಪ್ರವಾದಿಯಲ್ಲಿ ಕೇಳಲಾಯಿತು, ಆಕ್ರಮಿಸಲ್ಪಟ್ಟವರನ್ನು ಸಹಾಯ ಮಾಡಬಹುದು ಪ್ರವಾದಿ ವರಿಯರೇ, ಅಕ್ರಮಿಯನ್ನು ಹೇಗೆ ನಾವು ಸಹಾಯ ಮಾಡುವುದು? ಅಕ್ರಮ ನಡೆಸುವಾಗ ಕೈಯನ್ನು ಹಿಡಿಯಿರಿ, ಅಕ್ರಮ ಆಗದಂತೆ ತಾವು ಪ್ರಯತ್ನಿಸಿ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂಬೋಧಿಸುತ್ತಾರೆ. ಇದು ಮಾನವ ಸಂಬಂಧಗಳು. ನನ್ನ ಈ ದೇಶದಲ್ಲಿ ಬಹುಸಂಖ್ಯಾತರು ಹಿಂದೂಗಳು, ಆದರೆ ಇಸ್ಲಾಮಿನ ಬಗ್ಗೆ ಅವರಿಗೆ ಏನು ಗೊತ್ತಿರಲಿಲ್ಲ, ಈಗಲೂ ಕೂಡ ಗೊತ್ತಿಲ್ಲ. ಈ ಅಭಿಯಾನಗಳ ಮೂಲಕ ನಮ್ಮ ಮುಖ್ಯ ಉದ್ದೇಶ ಈ ಸಂದೇಶವನ್ನು, ಈಗ ನಮ್ಮ ನಿತ್ಯಾದರ್ಶ ಶೆಟ್ಟಿಯವರು ಹೇಳಿದ ಹಾಗೆ ಎಲ್ಲ ಸಂದೇಶವನ್ನು ಕೇಳಿದ ತಕ್ಷಣ ಮುಸ್ಲಿಂ ಆಗಬೇಕೆಂದಿಲ್ಲ, ಮತಾಂತರ ಆಗಬೇಕೆಂದಿಲ್ಲ, ಆದರೆ ಸತ್ಯವನ್ನು ಅರಿಯುವಂಥ ಒಂದು ಅವಕಾಶ ಇರ್ತದೆ. ಆ ಅವಕಾಶವನ್ನು ಬಳಸಬೇಕು. ನೀವು ವೋಟ್ ಯಾರಿಗೂ ಬೇಕಾದ್ರೆ ಹಾಕಿ, ನೀವು ಮತ ಯಾರಿಗೂ ಬೇಕಾದ್ರೆ ಹಾಕಿ. ನಮ್ಮ ರೋಡ್ ಅಭಿವೃದ್ಧಿಗೊಳ್ಳಲಿ, ನಮಗೆ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್ ಸಿಗಲಿ, ನಮಗೆ ಕಡಿಮೆ ಬೆಲೆಯಲ್ಲಿ ತೆಂಗಿನಕಾಯಿ ಸಿಗಲಿ, ನಮಗೆ ಕಡಿಮೆ ಬೆಲೆಯಲ್ಲಿ ನೀರುಳ್ಳಿ ಸಿಗಲಿ, ಹೀಗೆ ಕೊಡುವುದಾದರೆ ಯಾರಿಗೂ ಕೂಡ ನಾವು ಓಟ್ ಹಾಕ್ತೇವೆ. ನಮಗೆ ರಾಜಕೀಯ ಪಕ್ಷ ಇಲ್ಲ, ಇಂಥ ರಾಜಕೀಯ ಪಕ್ಷವನ್ನೇ ನಾವು ನೆಚ್ಚಬೇಕೆಂದಿಲ್ಲ. ಯಾರು ಸಮಾಜದ ಸುಭಿಕ್ಷೆಗಾಗಿ ಹೋರಾಡುತ್ತಾರೋ, ಯಾರು ಸಮಾಜದ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡುತ್ತಾರೋ, ಯಾರು ನ್ಯಾಯ ನೀತಿಯನ್ನು ಪಾಲಿಸುತ್ತಾರೋ ಅವರಿಗೆ ನಮ್ಮ ಮತ. ಆದರೆ ಆ ಮತಗಳಿಕೆಗಾಗಿ ಧರ್ಮವನ್ನು ತರಬೇಡಿ ಮಧ್ಯದಲ್ಲಿ, ಮಸೀದಿ ಮಂದಿರವನ್ನು ತರಬೇಡಿ ಮಧ್ಯದಲ್ಲಿ. ಇಲ್ಲಿಯ ಹಿಂದೂ ಮತ್ತು ಮುಸಲ್ಮಾನರು ಅನ್ಯೋನ್ಯರಾಗಿ ಬದುಕ್ತಾ ಇದ್ದಾರೆ ಸುಮಾರು 1400 ವರ್ಷಗಳಿಂದ. ಇಲ್ಲಿಯ ಹಿಂದೂ ಮುಸಲ್ಮಾನರು ಭುಜ ತಾಗಿಸಿಕೊಂಡು ಮಾರುಕಟ್ಟೆಗೆ ಹೋಗ್ತಾರೆ, ಹೋಟೆಲ್ ಕೂತು ಮಾತಾಡ್ತಾ ಇದ್ದಾರೆ. ಅವರ ಮಧ್ಯೆ ಹುಳಿ ಹಿಂಡುವಂತ ಕೆಲಸ ಮಾಡಬೇಡಿ ರಾಜಕಾರಣಿಗಳು. ನೀವು ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳಿ, ನಾವು ಮತ ಕೊಡ್ತೇವೆ, ಯಾವ ಪಕ್ಷ ಆದ್ರೂ ಕೂಡ ಮತ ಕೊಡ್ತೇವೆ. ಒಂದು ವೇಳೆ ಅವರು 5,000 ಕೋಟಿ ಅನುದಾನ ತಂದ್ರೆ ನೀವು 6,000 ಕೋಟಿ ಅನುದಾನ ತಂದು ಕೆಲಸ ಮಾಡುವುದರೆ ನಮ್ಮ ಮತ ನಿಮಗೆ, ನಮಗೆ ಪಕ್ಷ ಇಲ್ಲ. ಆದರೆ ಆ ಮತಗಳಿಕೆಗಾಗಿ ಆತ ಹಿಂದೂ, ಆತ ಮುಸಲ್ಮಾನ, ಆತ ಕ್ರೈಸ್ತ, ಆತ ಬುದ್ಧಿಸ್ಟ್ ಎಂಬ ಇಂತಹ ತಾರತಮ್ಯವನ್ನು ನಿಲ್ಲಿಸಿ ದೇಶದ ಅಖಂಡತೆಯನ್ನು ರಕ್ಷಿಸಬೇಕಾಗಿದೆ. ದೇಶದಲ್ಲಿ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.